जय श्री चैतन्य जय नित्यानंद। जय जय श्री चैतन्य जय नित्यानंद। जय जय श्री चैतन्य जय नित्यानंद। जय अद्वैत चंद्र जय गौर भक्त वृंद। 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 जय जय श्री चैतन्य जय नित्यानंद। 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 जय अद्वैत चंद्र जय गौर भक्त वृंद। 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 हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे 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 राम हरे राम 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 हरे हरे। हरे। हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे हरे, हरे 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 राम 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 हरे हरे हरे। हरे कृष्णा कृष्णा हरे हरे, हरे राम 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 हरे हरे। हरे हरे कृष्णा कृष्णा हरे कृष्णा हरे कृष्णा हरे हरे, हरे राम 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 हरे हरे हरे। हरे। हरे कृष्णा कृष्णा हरे हरे, हरे राम 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 हरे हरे। हरे कृष्णा 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 हरे हरे, हरे हरे राम 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 हरे हरे। हरे। हरे कृष्णा कृष्णा हरे हरे, हरे राम 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 हरे हरे। हरे कृष्णा कृष्णा हरे हरे, हरे राम 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 हरे हरे। हरे। हरे कृष्णा कृष्णा हरे हरे, हरे राम राम हरे हरे। हरे कृष्णा 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 हरे हरे हरे, हरे 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 राम 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 हरे हरे। हरे। हरे कृष्णा हरे हरे, हरे राम राम हरे हरे। हरे कृष्णा कृष्णा हरे हरे, हरे राम राम हरे हरे। जय जय श्री चैतन्य जय नित्यानंद। जय श्री चैतन्य जय नित्यानंद। नित्यानंद। जय अद्वैत चंद्र जय गौर भक्त वृंद। जय अद्वैत चंद्र जय गौर भक्त भक्तवृंद। वृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओम विष्णुपादाय कृष्णपृष्ठाय भूतले श्रीमते भक्तिवेदांत स्वामी निति नामिने। नमस्ते सारस्वते देवे गौरवाणी प्रचारिणे, निर्विशेषा शून्यवादी पाश्चात्य देश तारिणे। जय श्री कृष्णा चैतन्य प्रभु नित्यानंद, श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे हरे राम 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 हरे।
ನಾವು ಈ ಶ್ರೀ ಚೈತನ್ಯ ಮಹಾಪ್ರಭು ಅವರ ಅವತರಿಸುವ ಅಧ್ಯಾಯ ಇದು. ಶ್ರೀ ಚೈತನ್ಯ ಚರಿತಾಮೃತದಿಂದ 13ನೇ ಅಧ್ಯಾಯ, 63 ಶ್ಲೋಕ ಓದಿದ್ದೇವೆ ಅನ್ಕೊಳ್ತೇನೆ. ಸೊ ಅಲ್ಲಿಂದ ಮುಂದುವರಿಸೋಣ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಕಾಣಿಸಿಕೊಳ್ಳುವ ಮೊದಲು ನವದ್ವೀಪದ ಎಲ್ಲಾ ಭಕ್ತರು ಅದ್ವೈತ ಆಚಾರ್ಯರ ಮನೆಯಲ್ಲಿ ಸೇರುತ್ತಿದ್ದರು. ವೈಷ್ಣವರ ಈ ಸಭೆಗಳಲ್ಲಿ ಅದ್ವೈತ ಆಚಾರ್ಯರು ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಪಠಿಸುತ್ತಿದ್ದರು. ತಾತ್ವಿಕ ಊಹಾಪೋಹ ಮತ್ತು ಫಲಪ್ರದ ಚಟುವಟಿಕೆಯ ಮಾರ್ಗಗಳನ್ನು ಖಂಡಿಸುತ್ತಿದ್ದರು ಮತ್ತು ಭಕ್ತಿ ಸೇವೆಯ ಶ್ರೇಷ್ಠತೆಯನ್ನು ಸ್ಥಾಪಿಸುತ್ತಿದ್ದರು. ಗೀತಾ ಭಾಗವತ ಕಹೆ ಆಚಾರ್ಯ ಗೋಸಾಯ್, ಜ್ಞಾನ ಕರ್ಮ ನಿಂದಿ ಕರೆ ಭಕ್ತಿರ ಬದಾಯ್. ಸೊ ಭಗವದ್ಗೀತಾ ಭಾಗವತ ಈ ಗ್ರಂಥಗಳಲ್ಲಿ ನಮಗೆ ನೇರವಾಗಿ ಕೃಷ್ಣನನ್ನು ಆಶ್ರಯಿಸುವುದು, ನೇರವಾಗಿ ಕೃಷ್ಣ ಭಕ್ತಿಯನ್ನು ಮಾಡುವುದು. ಸೊ ಬೇರೆ ಬೇರೆ ಗ್ರಂಥಗಳು ಅಂದ್ರೆ ಇವಾಗ ವೈದಿಕ ಗ್ರಂಥಗಳು, ಉಪನಿಷತ್ಗಳು, ಪುರಾಣಗಳು ಸಾಮಾನ್ಯವಾಗಿ ಅದು ಕ್ರಮೇಣವಾಗಿ ನಮಗೆ ಹಂತಕ್ಕೆ ತರುತ್ತೆ. ಮೊದಲಿಗೆ ನಮಗೆ ಭೌತಿಕವಾಗಿ ನಮಗೆ ಭೌತಿಕ ಜಗತ್ತಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಭೌತಿಕ ಇಚ್ಛೆಗಳನ್ನು ಪೂರೈಸುತ್ತಾ ಅದನ್ನು ಧರ್ಮವನ್ನು ಉಪಯೋಗಿಸ್ತಾ ಮಾಡುವಂಥದ್ದು ಸಾಮಾನ್ಯವಾಗಿ. ಸೊ ಎಲ್ಲ ವೈದಿಕ ಗ್ರಂಥಗಳು ಹಾಗಿರುತ್ತೆ. ಆದ್ರೆ ಭಗವದ್ಗೀತಾ ಭಾಗವತ ಆಗಲ್ಲ, ನೇರವಾಗಿ ನಮಗೆ ಉನ್ನತವಾದ ನಮ್ಮ ಗುರಿಯಾದ ಕೃಷ್ಣ ಭಕ್ತಿಯನ್ನು ಪಡೆಯೋದಕ್ಕೆ ನಮಗೆ ಅದು ಕಲಿಸುತ್ತೆ ಮೊದಲಿಂದ. ಸೊ ಅದಕ್ಕೆ 2ನೇ ಅಧ್ಯಾಯದಲ್ಲೂ ಕೃಷ್ಣ ಈ ತರ ಯಾರು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವ ಅರ್ಜುನ. ಅರ್ಜುನ ಕೃಷ್ಣ ಹೇಳೋದು ಈ ವೇದಗಳ ವಿಷಯ 3 ಗುಣಗಳಿದೆ, ಸತ್ವ, ರಜಸ್ಸು, ತಮಸ್ಸು. ಆದ್ರೆ ನೀನು ಅರ್ಜುನ ಈ ನಿಸ್ತ್ರೈಗುಣ್ಯ ಭವ, ಈ 3 ಗುಣಗಳ ಈಚೆ. ವೇದಗಳು ಹೇಳೋದು ತ್ರೈಗುಣ್ಯ ವಿಷಯ, ಆದ್ರೆ ಆ ವಿಷಯವನ್ನು ಬಿಟ್ಟು ಅತೀತನಾಗಿ ನೀನು ಇದು ಆ ನೆಲೆಗೆ, ಆಧ್ಯಾತ್ಮಿಕ ನೆಲೆಗೆ ಏರು, ನೀನು ಭೌತಿಕ ನೆಲೆಯಿಂದ ಮೇಲು ಬಾ ನೀನು. ಸೊ ಭಗವದ್ಗೀತಾ ಅಧ್ಯಯನ 2ನೇ ಅಧ್ಯಾಯದಿಂದ ಕೃಷ್ಣ ಅರ್ಜುನನಿಗೆ ಆತ್ಮದ ಜ್ಞಾನ ಕೊಡ್ತಾನೆ. ಅಂದ್ರೆ ಆಧ್ಯಾತ್ಮಿಕ ನೆಲೆಗೆ ಬರ್ಲಿಕ್ಕೆ ಕೃಷ್ಣನು ಹೋಗ್ತಾನೆ. ಕೃಷ್ಣನ ಅರ್ಜುನನಿಗೆ ಮೊದಲು ಬೇರೆ ಯಾವುದೋ ಧಾರ್ಮಿಕ ವಿಷಯ ಬಗ್ಗೆ ಹೋಗೋದಿಲ್ಲ, ನೇರವಾಗಿ ಆಧ್ಯಾತ್ಮಿಕ ನೆಲೆಗೆ ಬರ್ತಾರೆ. ಇಲ್ಲಾಂದ್ರೆ ಏನಾದ್ರು ಪರಿಹಾರಕ್ಕೂ ಏನಕ್ಕೆ ಹೋದ್ರೆ ಯಾರಾದ್ರೂ ಒಬ್ರು ಪಂಡಿತರೋ, ಯಾರಾದ್ರೂ ಪುರೋಹಿತರೋ, ಇವರು ಅವರು ಆಧ್ಯಾತ್ಮಿಕ ನೆಲೆಗೆ ತರೋದಿಲ್ಲ. ಅವ್ರು ಸಾಮಾನ್ಯವಾಗಿ ಈ ಪೂಜೆ ಮಾಡಿ, ಈ ಒಂದು ದೋಷವನ್ನು ಪರಿಹಾರ ಮಾಡಿ, ಈ ಒಂದು ಯಜ್ಞವನ್ನು ಮಾಡಿ, ಯಾವುದೋ ಒಂದು ಧಾರ್ಮಿಕ ಕಾರ್ಯ. ಆದ್ರೆ ಕೃಷ್ಣ ನೇರವಾಗಿ ಆ ಜ್ಞಾನ, ದಿವ್ಯ ಜ್ಞಾನ ಕೊಡ್ತಾ ಆಧ್ಯಾತ್ಮಿಕ ನೆಲೆಗೆ. ಸೊ ಅರ್ಜುನನಿಗೆ ಭಗವದ್ಗೀತಾ ಹೇಳಿದಾಗೆ ಆ ಭಗವದ್ಗೀತಾ ಗ್ರಂಥ ಆಧ್ಯಾತ್ಮಿಕ ನೆಲೆಯಲ್ಲಿ. ಸೊ ನೇರವಾಗಿ ಆಧ್ಯಾತ್ಮಿಕ ನೆಲೆಗೆ ಬಂದು ಕೃಷ್ಣ ತಕ್ಷಣ ತನ್ನನ್ನು ಆಶ್ರಯಿಸುತ್ತೆ. ಅದಕ್ಕೂ ಕೂಡ ಕೃಷ್ಣ ತರ್ತಾನೆ ಭಾಗವತನೂ ಆಗಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಕ್ತರು, ಶುದ್ಧ ಭಕ್ತರು ವಿಶೇಷವಾಗಿ ಅವರು ಗೀತಾ ಭಾಗವತವನ್ನು ಅವರು ಅಧ್ಯಯನ ಮಾಡ್ತಾರೆ, ಅದನ್ನು ಪಾರಾಯಣ ಮಾಡ್ತಾರೆ. ಸೊ ಅದ್ವೈತಾಚಾರ್ಯರು ಮಾಡ್ತಾ ಇದ್ದಾರೆ. ಮತ್ತೆ ಜ್ಞಾನಕರ್ಮವನ್ನು ನಿಂದಿಸ್ತಾ ಇದ್ದಾರೆ. ಬೇಡ, ಅದು ಕಲಿಯುಗದಲ್ಲಿ ನಮ್ಗೆ ಅಷ್ಟು ಸಮಯ ಇಲ್ಲ. ಮತ್ತೆ ಆ ಚಿಕ್ಕ ಸಮಯದ ಅಲ್ಪಾಯುಷ್ಯಲ್ಲಿ ನಾವು ಪ್ರಾಯಣ ಆಯುಷ್ಯ ಸಭ್ಯ ಕಲಾವಸ್ಮಿನ್ ಯುಗೇ ಜನ. ಕಲಿಯುಗದಲ್ಲಿ ನಮ್ಮ ಆಯುಷ್ಯ ತುಂಬಾ ಚಿಕ್ಕದು, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಆಗಿರೋ ನಾವು ನೇರವಾದ ವಿಧಾನವನ್ನು ತಗೊಳ್ಳೋಣ. ಯಾಕೆ ನಾವು ಸುತ್ತು ಬಳಸಿ ನಾವು ಹಾಗೆ ಅಜ್ಞಾನ ಕರ್ಮದ ಅದು ವಿಧಾನವನ್ನೇ ಅವರು ನಿಂದಿಸಿ ಭಗವದ್ಗೀತಾ ಭಾಗವತ ಹೇಳೋದಾಗೆ ಕೈತವ ಧರ್ಮ, ಅದು ಮೋಸದ ಧರ್ಮ ಅಂತ ಕೂಡ, ವಂಚನೆಯ ಧರ್ಮ ಅಂತ ಕೂಡ ಭಾಗವತ ಹೇಳುತ್ತೆ. ಈ ಬೇರೆ ರೀತಿಯ ಆಚರಣೆಗಳು. ಸೊ ಹಾಗೆ ಅದ್ವೈತ ಆಚಾರ್ಯರು ಭಕ್ತರಿಗೆ ಅವರು ಬೋಧನೆ ಮಾಡ್ತಾ ಇದ್ರು, ಶುದ್ಧ ಭಕ್ತಿಯ ಬೋಧನೆ ಮಾಡ್ತಾ ಇದ್ರು. ವೈದಿಕ ಸಂಸ್ಕೃತಿಯ ಎಲ್ಲಾ ಬಹಿರಂಗ ಗ್ರಂಥಗಳಲ್ಲಿ ಶ್ರೀಕೃಷ್ಣನ ಭಕ್ತಿ ಸೇವೆಯನ್ನು ಎಲ್ಲೆಡೆ ವಿವರಿಸಲಾಗಿದೆ. ತಾತ್ವಿಕ ಊಹ, ಅತೀಂದ್ರಿಯ ಯೋಗ, ಅನಗತ್ಯ ತಪಸ್ಸು ಮತ್ತು ಧಾರ್ಮಿಕ ಆಚರಣೆಗಳ ಪ್ರಕ್ರಿಯೆಗಳನ್ನು ಗುರುತಿಸುವುದಿಲ್ಲ. ಅವರು ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಕ್ರಿಯೆಯನ್ನು ಸ್ವೀಕರಿಸುವುದಿಲ್ಲ. ಈಗ ಜ್ಞಾನ, ಯೋಗ ಮಾರ್ಗ, ತಪಸ್ಯ ಮಾರ್ಗ, ಬೇರೆ ಬೇರೆ ಧರ್ಮದ ಚಟುವಟಿಕೆಗಳು. ಸೊ ಇದೆಲ್ಲ ವೇದ ಶಾಸ್ತ್ರಗಳು ಇದ್ರೂ ಕೂಡ ಭಕ್ತಿ ಸೇವೆಯಲ್ಲಿರೋರು ಇದನ್ನ ಎಷ್ಟು ಬೇಕೋ ಅದನ್ನ ಉಪಯೋಗಿಸ್ಬೋದು. ಆಚರಣೆ ಇದೆ, ನಮ್ಮ ತಪಸ್ಸು ಅಂದ್ರೆ ಸ್ವಲ್ಪ ಇರ್ಬೋದು, ಉಪವಾಸ ಮಾಡೋದೆಲ್ಲ ಇರ್ಬೋದು. ಆದ್ರೆ ನಮ್ಮ ಭಕ್ತಿ ಸೇವೆಗೆ ನಮಗೆ ಅನುಕೂಲವಾದಷ್ಟೇ ನಾವು ಮಾಡೋದು. ನಾವು ಅದು ಬಿಟ್ಟು ನಾವು ತೀವ್ರ ತಪಸ್ಸು ಇಲ್ಲ ಯೋಗಾಭ್ಯಾಸ, ತೀವ್ರ ಜ್ಞಾನದ ಸಂಪಾದನೆಯಲ್ಲಿ ಅಧ್ಯಯನ,
ಎಷ್ಟು ಬೇಕು ಭಕ್ತಿಗೆ ಅನುಕೂಲ ಮಾಡಿದಷ್ಟು ನಾವು ಮಾಡ್ತೇವೆ, ಸಹಾಯಕ ಮಾಡಿದಷ್ಟು ಮಾಡ್ತೇವೆ. ಅದನ್ನ ಬಿಟ್ಬಿಟ್ಟು ಅದನ್ನೇ ವಿಧಾನ, ಯಾಕಂದ್ರೆ ವಿಧಾನ ಇದೆ ಜ್ಞಾನ ಮಾರ್ಗದಲ್ಲಿ, ತಾತ್ವಿಕ ಚಿಂತನೆಯಲ್ಲಿ ಊಹಾಪೋಹ, ಅದರಲ್ಲಿ ನಾನು ದೇಹ ಇಲ್ಲ ಅಲ್ಲ ಅನ್ನೋದಕ್ಕೆ ಆ ಜ್ಞಾನ ಬರಲಿಕ್ಕೆ ಅವ್ರು ಬಹಳ ಗ್ರಂಥದ ಅಧ್ಯಯನ ಮಾಡಿ, ಬಹಳ ಬುದ್ಧಿಯಿಂದ ತೀಕ್ಷ್ಣತೆಯಿಂದ ಅವರು ಚಿಂತನೆ ಮಾಡಿ, ಅದೆಲ್ಲ ಇದೆ ಡಿಸ್ಕಷನ್, ಚರ್ಚೆ ಮಾಡಿ, ಅದೆಲ್ಲ ಇದೆ, ಚರ್ಚೆ ವಾದ ಮಾಡ್ತಾ ಮಾಡ್ತಾ ಅವ್ರು ಈ ಭೌತಿಕ ಕಲ್ಪನೆ ಹೊರಗೆ ಬರೋದು. ಆದ್ರೆ ಭಕ್ತರಾದವರು ಅದನ್ನು ಸ್ವೀಕರಿಸ, ಅದನ್ನ ಅನಗತ್ಯ, ಅದು ಬೇಕಾಗಿಲ್ಲ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕೃಷ್ಣ ಪ್ರಜ್ಞೆ ಚಳುವಳಿಯು ಈ ತತ್ವವನ್ನು ಅನುಸರಿಸುತ್ತದೆ. ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯನ್ನು ಹೊರತುಪಡಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ನಾವು ಬೇರೆ ಯಾವುದೇ ವಿಧಾನವನ್ನು ಗುರುತಿಸುವುದಿಲ್ಲ. ಕೆಲವೊಮ್ಮೆ ಜ್ಞಾನ, ಯೋಗ, ತಪಸ್ಸು ಅಥವಾ ಧರ್ಮವನ್ನು ಅನುಸರಿಸುವ ಗುಂಪುಗಳಿಂದ ನಾವು ಟೀಕಿಸಲ್ಪಡುತ್ತೇವೆ. ಆದರೆ ಅದೃಷ್ಟವಶಾತ್ ನಾವು ಅವರೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಾವು ಭಕ್ತಿ ಸೇವೆಯ ವೇದಿಕೆಯಲ್ಲಿ ನಿಂತು ಪ್ರಪಂಚಾದ್ಯಂತ ಒಂದೇ ತತ್ವಗಳನ್ನು ಬೋಧಿಸುತ್ತೇವೆ. ಶ್ರೀಲ ಪ್ರಭುಪಾದರ ಭಾವಾರ್ಥ ಅದು. ತಾನ್ರ ಸಂಗೆ ಆನಂದ ಕರೆ ವೈಷ್ಣವೇರ ಗಾನ, ಕೃಷ್ಣ ಕಥಾ, ಕೃಷ್ಣ ಪೂಜಾ, ನಾಮ ಸಂಕೀರ್ತನ. ಅದ್ವೈತ ಆಚಾರ್ಯರ ಮನೆಯಲ್ಲಿ ಎಲ್ಲಾ ವೈಷ್ಣವರು ಯಾವಾಗಲೂ ಕೃಷ್ಣನ ಬಗ್ಗೆ ಮಾತನಾಡುವುದರಲ್ಲಿ, ಯಾವಾಗಲೂ ಕೃಷ್ಣನನ್ನು ಪೂಜಿಸುವುದರಲ್ಲಿ ಮತ್ತು ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಲ್ಲಿ ಸಂತೋಷಪಟ್ಟರು. ಈ ತತ್ವಗಳ ಮೇಲೆಯೇ ಕೃಷ್ಣ ಪ್ರಜ್ಞೆ ಚಳುವಳಿ ಮುಂದುವರಿಯುತ್ತಿದೆ. ಕೃಷ್ಣನ ಬಗ್ಗೆ ಮಾತನಾಡುವುದು, ಕೃಷ್ಣನನ್ನು ಪೂಜಿಸುವುದು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಬಿಟ್ಟರೆ ನಮಗೆ ಬೇರೆ ಕೆಲಸವಿಲ್ಲ. ಕಿಂತು ಸರ್ವಲೋಕ ದೇಖಿ ಕೃಷ್ಣ ಬಹಿರ್ಮುಖ, ವಿಷಯೇ ನಿಮಗ್ನ ಲೋಕ ದೇಖಿ ಪಾಯ ದುಃಖ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಎಲ್ಲಾ ಜನರು ಭೌತಿಕ ಇಂದ್ರಿಯ ಭೋಗದಲ್ಲಿ ವಿಲೀನವಾಗುವುದನ್ನು ನೋಡಿ ಶ್ರೀ ಅದ್ವೈತ ಆಚಾರ್ಯ ಪ್ರಭುವಿಗೆ ನೋವಾಯಿತು. ಸೊ ಇದು ಆಚಾರ್ಯರಂದ್ರೆ ಅವರು ಸ್ವಂತ ಭಕ್ತಿ ಮಾಡ್ತಾರೆ, ಮತ್ತೆ ಅವ್ರಿಗೆ ನಮ್ಮನ್ನು ನೋಡಿ ಅವ್ರಿಗೆ ಕಾಳಜಿ, ಸ್ವತಃ ಅವ್ರಿಗೆ ನೋವಿಲ್ಲ, ಯಾಕಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ದಾರೆ, ಅವ್ರು ಆ ದಿವ್ಯ ಆನಂದದಲ್ಲಿದ್ದಾರೆ. ಆದ್ರೆ ನಮ್ಮನ್ನು ನೋಡಿ ಅವ್ರಿಗೆ ಅನುಕಂಪ ಬರುತ್ತೆ. ಸೊ ಅದ್ವೈತ ಆಚಾರ್ಯರ ಹಾಗೆ ನೋಡಿದ್ದು ಇಡೀ ಜಗತ್ತು, ಇದು ಅವ್ರು ನವದ್ವೀಪ ಧಾಮದಲ್ಲಿದ್ದಾರೆ ಅವರು. ಮತ್ತೆ ಅದೇ ರೀತಿಯಲ್ಲಿ ಎಲ್ಲ ಇಡೀ ಜಗತ್ತು ಅವರು ಕೃಷ್ಣ ಪ್ರಜ್ಞೆ ಬಿಟ್ಟು ಇದ್ದಾರೆ. ಎಲ್ಲ ಅವರು ಬಿಸಿ, ಯಾವಾಗ ಕೇಳಿದ್ರು ಸಮಯ ಇಲ್ಲ, ನಮಗೆ ಇಲ್ಲಿ ಹೋಗ್ಬೇಕು, ಅದ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಆ ಕರ್ತವ್ಯ ಈ ಕರ್ತವ್ಯ. ಸೊ ಅದ್ವೈತ ಆಚಾರ್ಯರು ಇದನ್ನ ನೋಡಿ ಅವ್ರಿಗೆ ನೋವಾಯಿತು ಅಂತ ಕೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ನಿಜವಾದ ಭಕ್ತನಿಗೆ ಇಡೀ ಪ್ರಪಂಚದ ಪತನಶೀಲ ಸ್ಥಿತಿಯನ್ನು ನೋಡಿ ಯಾವಾಗಲೂ ನೋವಾಗುತ್ತದೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳುತ್ತಿದ್ದರು, ಈ ಜಗತ್ತಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನೋಡಿ, ನಾವು ಕೊರತೆ ಇದೆ ಅಂತ ಒಮ್ಮೆ ಅನ್ಕೊಳ್ತೇವೆ, ಅಯ್ಯೋ ಇದಿದ್ಬಿಟ್ರೆ ನಂಗೆ ನನ್ನ ಜೀವನ ಸಕ್ಸಸ್ಫುಲ್, ಕೃಷ್ಣ ಇದೊಂದು ಅನುಗ್ರಹಿಸ್ಬಿಡಪ್ಪ, ಆಮೇಲೆ ಆಗೋಯ್ತು, ನಂದೆಲ್ಲ ಸೆಟ್ಲ್ ಆಗೋಯ್ತು ಅಂತ ಹೇಳ್ತೇವೆ ನಾವು. ಆದ್ರೆ ಆಚಾರ್ಯರು ಹೇಳ್ತಾರೆ ಆಕ್ಚುಲಿ ಏನೂ ಇಲ್ಲ, ಸ್ವಲ್ಪ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡ್ಬೇಕಷ್ಟೇ, ನಮ್ಗೆ ಏನ್ ಬೇಕಾದ್ರೂ ಬರುತ್ತೆ. ಈ ಜಗತ್ತಿನಲ್ಲಿ ಭಗವಂತನ ಇದರಲ್ಲಿ ಅವನು ನಮ್ಮ ತಂದೆ ತಾಯಿ ಯಾವಾಗ ಮಕ್ಕಳ ಮೇಲೆ ಕಾಳಜಿ ಇದ್ದವರು, ಅವ್ರಿಗೆ ಬೇಕಾಗಿದ್ದವರು ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಹಾಗೆ ಭಗವಂತನ ಪರಮ ತಂದೆ ಸಾಗಿರೋ ಅವನು ನಮ್ಮನ್ನು ಸಲಹುತ್ತಾನೆ. ನಿತ್ಯೋ ನಿತ್ಯಾನಾಂ ಚೇತನಾಂ ಏಕೋ ಯೋ ಭವನಾಂ ವಿಧಾತಿ ಕಾಮ. ಸೊ ನಾವು ಹಾಗಾಗಿ ವಿಶೇಷವಾಗಿ ಅದರ ಕೊರತೆ ಅಂತ ನಾವು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಹೇಳ್ತಾ ಇದ್ರೆ ಕೊರತೆನೇ ಇಲ್ಲ, ಆಕ್ಚುಲಿ ಎಲ್ಲವೂ ಸಮೃದ್ಧಿಯಾಗಿದೆ. ಸೊ ನೀರು ನಮ್ಗೆ ಬೇಕು, ಭಗವಂತನು ಎಷ್ಟು ನೀರು ಇಟ್ಟಿದ್ದಾನೆ ನೋಡಿ, ಸಮುದ್ರದಷ್ಟು ನೀರು ಇದೆ ಇಲ್ಲಿ. ಗಾಳಿ, ಎಷ್ಟು ಗಾಳಿ ಇದೆ. ಇವಾಗ ನಾವು ಇದೆಲ್ಲ ಸರ್ಕಾರದಿಂದ ಪಡಿಬೇಕು, ಇನ್ನೊಂದು ಪಡಿಬೇಕು ಅಂದ್ರೆ ಇದಕ್ಕೆ ಟ್ಯಾಕ್ಸ್ ಕೊಡ್ಬೇಕು, ತೆರಿಗೆ ಕೊಡ್ಬೇಕು, ಈ ತರ ಏನೋ ಇದೆಯಾ? ಭಗವಂತನಿಗೆ ಆ ತರ ಕೊಡೋದು ಇಲ್ಲ. ಮತ್ತೆ ಎಲ್ಲ ಸಮೃದ್ಧಿಯಲ್ಲಿದೆ ಇಲ್ಲ. ಸೊ ಹಾಗೆ ಈ ಜಗತ್ತಿನಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಏಕೈಕ ಕೊರತೆ ಕೃಷ್ಣ ಪ್ರಜ್ಞೆ. ಸೊ ಕೃಷ್ಣ ಪ್ರಜ್ಞೆ ನಮಗೆ, ಕೃಷ್ಣ ನೀನೇ ಇದೆಲ್ಲ ನಮಗೋಸ್ಕರ ಇದೆಲ್ಲ ಸೃಷ್ಟಿಸಿರೋದು, ಇದನ್ನೆಲ್ಲ ಕೂಡ ಪಾಲಿಸುತ್ತಿರುವುದು. ಸೊ ನಿನಗಿನ್ನು ಕೃತಜ್ಞ ಭಾವದಲ್ಲಿ ನಾವು ನೋಡೋದು ಆ ಕೃಷ್ಣ ಪ್ರಜ್ಞೆ ಭಾವ, ಅದೊಂದು ಕೊರತೆ ಇದೆ. ಅದು ಕೊರತೆ. ನಾವು ಕೃಷ್ಣ ನೆನೆಸೋದೇ ಇಲ್ಲ. ಯಾರು ಕೃಷ್ಣ? ಎಲ್ಲಿ ಕೃಷ್ಣ? ನಾನು ದೇವರನ್ನು ನಂಬೋದಿಲ್ಲ, ನಾನು ದೇವ್ರಿಲ್ಲ, ದೇವ್ರು ಕಾಣಿಸ್ಕೊಳ್ಳೋದಿಲ್ಲ. ಹೀಗೆ ನಾವು ಅಜ್ಞಾನದಲ್ಲಿ ಕೃಷ್ಣ ಪ್ರಜ್ಞೆ ಕೊರತೆ ಇದೆ. ಎಲ್ಲಾ ಶುದ್ಧ ಭಕ್ತರ ದೃಷ್ಟಿ ಅದು. ಮಾನವ ಸಮಾಜದಲ್ಲಿ ಕೃಷ್ಣ ಪ್ರಜ್ಞೆ ಕೊರತೆಯಿಂದಾಗಿ ಜನರು ಭೀಕರವಾಗಿ ಬಳಲುತ್ತಿದ್ದಾರೆ. ಅಜ್ಞಾನ ಮತ್ತು ಇಂದ್ರಿಯ ತೃಪ್ತಿ ಸಾಗರದಲ್ಲಿ ಲೀನವಾಗುತ್ತಿದ್ದಾರೆ. ಭಕ್ತ ನೋಡುಗನು ಜಗತ್ತಿನಲ್ಲಿ ಇಂತಹ ಪರಿಸ್ಥಿತಿಯನ್ನು ನೋಡಿ ತುಂಬಾ ದುಃಖಿತನಾಗುತ್ತಾನೆ. ಸೊ ಹೇಳ್ತಾರೆ ಶ್ರೀಲ ಪ್ರಭುಪಾದರು ಕೂಡ ಭಾರತದಿಂದ ಅಮೆರಿಕೆಗೆ ಅವರು ನೌಕೆಯಲ್ಲಿ ಹೋಗಿದ್ದವರು, ಹಡಗಿನಲ್ಲಿ ಹೋಗಿದ್ದು. ಯಾಕಂದ್ರೆ ಅವ್ರ ಹತ್ರ ಹಣ ಇರ್ಲಿಲ್ಲ, ಯಾರು ಅವ್ರಿಗೆ ಹಣ ಕೊಡ್ಲಿಲ್ಲ ಹತ್ರ ಹೋಗ್ಲಿಕ್ಕೆ, ಪ್ರಚಾರ ಮಾಡ್ಲಿಕ್ಕೆ. ಸೊ ಅವರು ಆದ್ರೂ ಯಾರ ಹತ್ರ ಹಡಗಿನಲ್ಲಿ ಅವ್ರ ಹತ್ರ ಫ್ರೀಯಾಗಿ ಏನು ಅವ್ರಿಗೆ
ಇದಿಲ್ಲ ಚಾರ್ಜಸ್ ಇದೆ, ಅವ್ರಿಗೆ ಫ್ರೀ ಆಗಿ ಬಿಟ್ಟರು ಹೋಗ್ಲಿಕ್ಕೆ ಹೋದ್ರು. ಸೊ ಹೋಗುವಾಗ ಅಲ್ಲಿ ಅಮೆರಿಕದ ಇದು ನೋಡಿದ್ರು, ಆ ದೇಶದ ಇದರಲ್ಲೇ ಬೋಸ್ಟನ್ ಅಂತ ನಗರದ ಹೊರಗೆ, ಬಾಂಬೆ ಸಿಟಿಗೆ ಬಂದ್ರೆ ಯಾರು ಹೊರಗಿಂದ ನೋಡ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿದ್ರೆ ಯಾರು ಹೊರಗೆ ನಾವು ಇಲ್ಲಿಂದ ಹೋದಾಗ, ಓ ಇಷ್ಟು ದೊಡ್ಡ ನಗರ, ಇಷ್ಟು ಚೆನ್ನಾಗಿದೆ, ಇಷ್ಟು ಇದಾಗಿದೆ, ದೊಡ್ಡ ಫ್ಲೈಓವರ್ ಬ್ರಿಡ್ಜ್ ಇದೆ, ಕೆಳಗೆ ಇನ್ನೊಂದಿದೆ, ಅದು ರೈಲ್ ಹೋಗ್ತಾ ಇದೆ, ಆತರ ನಮಗೆ ಅದ್ಭುತ ಅನಿಸ್ಬೋದು ನಮ್ಗೆ. ಆದ್ರೆ ಪ್ರಭುಪಾದರಿಗೆ ಆತರ ಕಾಣಿದ್ದು. ಪ್ರಭುಪಾದರು ಕಾಣಿದ್ದು ಇದು ತಾತ್ಕಾಲಿಕ ಪ್ರಪಂಚ, ಈ ಜನರು ಈ ತಾತ್ಕಾಲಿಕ ಇವಾಗ ನೋಡಿ ಬಾಂಬ್ ಆಗ್ತಾ ಇದ್ದಾರೆ, ದೊಡ್ಡ ಬುರ್ಜ್ ಖಲೀಫಾ ಅದ್ರ ಮೇಲೆ ಬಾಂಬ್ ಇರಾನವ್ರೆಲ್ಲ ಹಾಕಿದ್ರು. ಸೊ ಈ ರೀತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಷ್ಟು ಸಮಯ ಇರುತ್ತೆ, ಇವೆಲ್ಲ ಕ್ಷಣಗಳಲ್ಲಿ ಇದರ ನಾಶ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ರಾಜ್ಯಗಳು, ದೊಡ್ಡ ದೊಡ್ಡ ನಗರಗಳು ನಾಶ ಆಗುತ್ತೆ. ಸೊ ಹೀಗೆ ಇವರು ಯಾಕೆ ಇಷ್ಟು ಇದನ್ನ ಇಷ್ಟು ಈ ರೀತಿ ಇದು ರಾಜಸ ತಾಮಸ ಗುಣದಿಂದ ಉದ್ಭವವಾದದ್ದು. ಪ್ರಭುಪಾದರಿಗೆ ನಮ್ಮ ರೀತಿ ಕಾಣಲಿಲ್ಲ. ಓ ಅಮೆರಿಕ ತುಂಬಾ ದೊಡ್ಡ ದೇಶ, ತುಂಬಾ ಶ್ರೀಮಂತ ದೇಶ, ಸೊ ನಾವು ಇಲ್ಲೇ ಉಳ್ಕೊಂಡ್ಬೇಡ, ಸೆಟ್ಲ್ ಆಗ್ಬೇಡ ಅಂತ ಪ್ರಭುಪಾದ ನೋಡಿದ್ದು ಈ ಅಜ್ಞಾನದಲ್ಲಿ ಜನರು ಈ ಭೌತಿಕ ಜಗತ್ತನ್ನು ಮಾಡ್ಕೊಂಡು ಇಲ್ಲಿ ಅವ್ರು ಇಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ, ಕೃಷ್ಣ ಪ್ರಜ್ಞೆಯನ್ನು ಪಡೆಯೋದು ಬಿಟ್ಟು ಎಲ್ಲವೂ ಮಾಡ್ತಾ ಇದ್ದಾರೆ ಅಂತ ಅವ್ರು ನೋಡಿದ್ರು. ಸೊ ಪ್ರಭುಪಾದ ಬರೀತಾರೆ ಅಲ್ಲಿ ಕವನದಲ್ಲಿ, ಕೃಷ್ಣ ನನಗೆ ಶಕ್ತಿ ಕೊಡು, ನಾನು ಹೇಗೆ ಈ ಜನರು ಈ ಅಜ್ಞಾನದಲ್ಲಿದ್ದಾರೆ ಇವರನ್ನು ನಿನ್ನ ಸಂದೇಶವನ್ನು ಇವರು ಒಪ್ಪುವ ರೀತಿಯಲ್ಲಿ ಮಾಡೋದಕ್ಕೆ ನನಗೆ ಶಕ್ತಿ ಕೊಡು. ಯಾಕೆ ನಿನಗೆಲ್ಲವೂ ಯಾವುದೂ ಅಸಾಧ್ಯವಿಲ್ಲ. ಸೊ ನಮಗೆ ಸಾಧ್ಯವಿಲ್ಲ, ಅದೇ ಕೃಷ್ಣನಿಗೆ ಯಾವುದೂ ಅಸಾಧ್ಯವಿಲ್ಲ. ಸೊ ನಿನ್ನ ಇದರಿಂದಾನೇ ಅವರು ಈಗ ಅಜ್ಞಾನದಲ್ಲಿ, ಮೋಹದಲ್ಲಿ, ಮಾಯೆಯಲ್ಲಿ ಸಿಲುಕಿದ್ದಾರೆ, ನಿನ್ನ ಕೃಪೆಯಿಂದನೇ ಮತ್ತೆ ಅವರು. ಸೊ ನನ್ನ ಮಾತುಗಳನ್ನು ನೀನು ಆ ರೀತಿ ನಿನ್ನ ಶಕ್ತಿಯಿಂದ ತುಂಬು ಅಂತ ಕೃಷ್ಣನಿಗೆ ಪ್ರಾರ್ಥಿಸ್ತಾರೆ ಶ್ರೀಲ ಪ್ರಭುಪಾದ. ಸೊ ಅದ್ವೈತಾಚಾರ್ಯರು ಹೀಗೆ ಇವಾಗ ಪರಿಶೀಲಿಸ್ತಿದ್ದಾರೆ, ಏನ್ ಮಾಡೋದು ಈಗ ಅವರು ಆನಂದಿಸ್ತಿದ್ದಾರೆ ತಮ್ಮ ಸ್ವಲ್ಪ ಭಕ್ತರೊಟ್ಟಿಗೆ ಅವ್ರು ಸೇರಿ, ಅವರು ಭಾಗವತ ಚರ್ಚೆ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಪೂಜೆ ಮಾಡ್ತಾ ಇದ್ದಾರೆ, ಅವರು ಆನಂದದಲ್ಲಿದ್ದಾರೆ. ಆದ್ರೆ ಅವರ ಇದು ಹೇಗೆ ಬೇರೆಯವರು ಕೂಡ ಸ್ವೀಕರಿಸ್ತಾರೆ ಅವರ ಉದ್ದೇಶ. ಲೋಕೇರ ನಿಸ್ತಾರ ಹೇತು ಕರೇನಾ ಸಿಂತಾನ ಕೆಮತೆ ಹಿ ಸಬ ಲೋಕೇರ ಹ ಅಬೆ ತಾರಣ. ಪ್ರಪಂಚದ ಸ್ಥಿತಿಯನ್ನು ನೋಡಿ ಈ ಎಲ್ಲ ಜನರನ್ನು ಮಾಯೆ ಹಿಡಿತದಿಂದ ಹೇಗೆ ಬಿಡುಗಡೆ ಮಾಡುವುದು ಎಂದು ಅವನು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸಿದನು. ಕೃಷ್ಣ ಅವತಾರಿ ಕರೇನ ಭಕ್ತಿರ ವಿಸ್ತಾರ ತಬೇತ ಸಕಲ ಲೋಕೇರ ಅಹಿಬೆ ನಿಸ್ತಾರ. ಶ್ರೀಲ ಅದ್ವೈತ ಆಚಾರ್ಯ ಪ್ರಭುಗಳು ಯೋಚನೆ ಮಾಡಿದರು, ಭಕ್ತಿ ಸೇವೆಯ ಪಂಥವನ್ನು ವಿತರಿಸಲು ಕೃಷ್ಣನೇ ಸ್ವತಃ ಕಾಣಿಸಿಕೊಂಡರೆ ಆಗ ಮಾತ್ರ ಎಲ್ಲ ಜನರಿಗೆ ಮುಕ್ತಿ ಸಾಧ್ಯ ಎಂದು ಭಾವಿಸಿದರು. ಸೊ ಶಿಕ್ಷೆಗೊಳಗಾದ ವ್ಯಕ್ತಿಯನ್ನು ಮುಖ್ಯ ಕಾರ್ಯನಿರ್ವಾಹಕ, ಮುಖ್ಯಸ್ಥ, ಅಧ್ಯಕ್ಷ ಅಥವಾ ರಾಜನ ವಿಶೇಷ ಅನುಗ್ರಹದಿಂದ ಬಿಡುಗಡೆ ಮಾಡಬಹುದಾದಂತೆ ಈ ಕಲಿಯುಗದ ಶಿಕ್ಷೆಗೊಳಗಾದ ಜನರನ್ನು ಸ್ವತಃ ದೇವೋತ್ತಮ ಪರಮಪುರುಷ ಅಥವಾ ಈ ಉದ್ದೇಶಕ್ಕಾಗಿ ವಿಶೇಷವಾಗಿ ಅಧಿಕಾರಿ ಪಡೆದ ವ್ಯಕ್ತಿಯಿಂದ ಮಾತ್ರ ಬಿಡುಗಡೆ ಮಾಡಬಹುದು. ಶ್ರೀಲ ಅದ್ವೈತ ಆಚಾರ್ಯ ಪ್ರಭುಗಳು ಈ ಯುಗದ ಪತಿತ ಆತ್ಮಗಳನ್ನು ಬಿಡುಗಡೆ ಮಾಡಲು ದೇವೋತ್ತಮ ಪರಮಪುರುಷ ಸ್ವತಃ ಬರಬೇಕೆಂದು ಬಯಸಿದ್ದರು. ಸೊ ಅದ್ವೈತ ಆಚಾರ್ಯರು ಈಗ ಸ್ವತಃ ಕೃಷ್ಣನೇ ಅವತರಿಸಬೇಕು ಅಂತ ಅವ್ರ ಪ್ರಾರ್ಥನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಶಾಸ್ತ್ರದಲ್ಲಿ ಆಗ್ಲೇ ಇದೆ, ಕಲಿಯುಗದಲ್ಲಿ ಕೃಷ್ಣನು ಚೈತನ್ಯ ಮಹಾಪ್ರಭುವಾಗಿ 5000 ವರ್ಷಗಳ ಸಮಯ, ಕಲಿಯುಗದ ಪ್ರಾರಂಭದಲ್ಲಿ ನವದ್ವೀಪದಲ್ಲಿ, ಮಾಯಾಪುರೆ ನವದ್ವೀಪೆ. ಸೊ ಭಗವಂತನು ಬರ್ತಾನೆ, ಗಂಗಾ ನದಿಯ ದಡದಲ್ಲಿ ಬರ್ತಾನೆ, ಮತ್ತೆ ಶಚಿದೇವಿಯ ಮಗನಾಗಿ ಬರ್ತಾನೆ, ಅದೆಲ್ಲ ಬರ್ದಿದೆ. ಆದರೂ ಕೂಡ ಭಗವಂತನ ಬರೋ ಸಮಯದಲ್ಲಿ ಭಕ್ತರು ಇನ್ನೂ ಒಂದು ಕಾಳಜಿಯಿಂದ ಭಗವಂತನಿಗೆ ಬರೋದಕ್ಕೆ ಇದು ಮಾಡ್ತಾರೆ. ಹೇಗೆ ಅಂದ್ರೆ ಒಂದ್ ರೀತಿ ಭಗವಂತನು ಆತ ಶಾಸ್ತ್ರದಲ್ಲಿ ಬರ್ದಿದ್ರು ಕೂಡ ಭಗವಂತನ ಬರ್ಬೇಕು ಅಂತ ಏನಿಲ್ಲ. ಭಗವಂತನಿಗೆ ಯಾರಾದ್ರು ಆದೇಶ ಮಾಡೋಕ್ಕಾಗುತ್ತೆ, ಕೃಷ್ಣನಿಗೆ ನೀನ್ ಬರ್ಲೇಬೇಕು, ನಿನಗೆ ಮಾಡ್ಲೇಬೇಕು. ನಮಗೆ ಎಲ್ಲಾದ್ರೂ ಜಾಯಿನ್ ಡ್ಯೂಟಿಗೆಲ್ಲ ನೀವು ಸೇರ್ಕೊಂಡ್ರೆ ಆಫೀಸಲ್ಲಿ, ಅಲ್ಲಿ ನಿಮಗೆ ಟೈಮ್ ಇರುತ್ತೆ, 10 ಗಂಟೆಗೆ ಹೋಗ್ಬೇಕು ನೀವು, ಇಲ್ಲ 8 ಗಂಟೆಗೆ ಹೋಗ್ಬೇಕು, ಆತರ ನಮಗೆ ಟೈಮಿಂಗ್ ಇರುತ್ತೆ. ಕೃಷ್ಣನಿಗೆ ಯಾರಾದ್ರೂ ನಾವು ಈ ತರ ಟೈಮಿಂಗ್ ಕೊಡಕ್ಕಾಗುತ್ತೆ. ಅಲ್ಲಿ ಒಂದು ಕಂಪನಿಯಲ್ಲಿ ಬಾಸ್ಗೂ ಕೂಡ ಟೈಮಿಂಗ್ ಇರೋದಿಲ್ಲ, ಅವ್ರಿಗೆ 10 ಗಂಟೆಗೆ ಬರ್ಬೇಕು, 8 ಗಂಟೆಗೆ ಬರೋದು ಇರೋದಿಲ್ಲ. ಅಲ್ಲಿ ಅವರಿಗೆ ಅವರ ಫ್ರೀಡಮ್, ಅವ್ರು ಮಧ್ಯಾಹ್ನ 12 ಗಂಟೆಗೆ ಬರ್ಬೋದು, ಇಲ್ಲ ಸಂಜೆ 5 ಗಂಟೆಗೆ ಬರ್ಬೋದು, ಇಲ್ಲ ಬರ್ದೇನೆ ಇರ್ಬೋದು. ಹೀಗಿರುವಾಗ ಕೃಷ್ಣ ಪರಮಪುರುಷ, ಎಲ್ಲರ ಬಾಸ್. ಅವನಿಗೆ ಯಾರು ಅವನಿಗೆ ಈ ತರ ವೇದಗಳೆಲ್ಲ ಹಾಕಿ ಹೇಳ್ಬಿಟ್ಟಿದ್ದಾರೆ, ನೀನು ಈ ಟೈಮಲ್ಲಿ ಹುಟ್ಟಬೇಕು, ಇಲ್ಲೇ ಮಾಡ್ಬೇಕು ಅಂತ ಕೃಷ್ಣನಿಗೆ ಕಂಡೀಷನ್ ಇದೆ. ಕೃಷ್ಣ ಕಂಡೀಷನ್ ಕೂಡ ಬಿಡ್ಬೋದು, ಅದೇ ಕೃಷ್ಣ ಬಿಡೋದಿಲ್ಲ. ಸಾಮಾನ್ಯವಾಗಿ ಕೃಷ್ಣ ಪಾಲನೆ ಮಾಡ್ತಾನೆ, ಪರಮಪುರುಷ. ಆದರೂ ಹೇಳ್ತಾರೆ, ಆ ಬರೋ ಸಮಯದಲ್ಲಿ ಭಕ್ತರ ಕೂಡ ಆ ಸ್ಥಿತಿಗತಿ ಹೇಗಿರುತ್ತೆ ಅಂದ್ರೆ, ಸನ್ನಿವೇಶಗಳಿಗೆ ಅದ್ವೈತಾಚಾರ್ಯ ನೋಡಿದಾಗೆ ತುಂಬಾ ಹೀನ ಸ್ಥಿತಿ. ಈ ಹೀನ ಸ್ಥಿತಿಯಲ್ಲಿ ಭಗವಂತ ನೀನು ಬೇಗ ಬಾ, ನೀನು ಹೇಗೆ ನಾರದರ ಮುನಿಗಳು ಹೇಳ್ತಾರೆ ಕೃಷ್ಣನು ಬೇಗ ಬರ್ಬೇಕು ಅಂತ. ಏನ್ ಮಾಡಿದ್ರು ನಾರದ ಮುನಿಗಳು ಕೃಷ್ಣ ಬೇಗ ಬರ್ಬೇಕು ಅಂತ ಕೃಷ್ಣ ಅವತಾರದಲ್ಲಿ? ಯಾರಾದ್ರೂ ನೆನಪಿದ್ಯಾ ಯಾರಿಗಾದ್ರು? ಕೃಷ್ಣ ಅವತರಿಸ್ಬೇಕು, ಕೃಷ್ಣ ಇವಾಗ ವಸುದೇವ ದೇವಕಿ ಮಗನಾಗಿ ಬರ್ಬೇಕು ಅವರು. ಆದ್ರೆ ಹುಟ್ಟ ಮುಂಚೆ ನಾರದರು ಕೃಷ್ಣ ಇನ್ನ ಬೇಗ ಬರ್ಬೇಕು ಅಂತ ಮಾಡಿದ್ರು. ಕಂಸನಿಗೆ ಕಂಸನಿಗೆ ಬಂದು ಹೇಳಿದ್ರು ಪ್ರಭು ಕಂಸನಿಗೆ,
ಇವನ್ 8ನೇನಾದ್ರು ಆಗ್ಬೋದು, ಮೊದ್ಲನೇನಾದ್ರು ಆಗ್ಬೋದು, ಬೇಗ ಮಾತಾಜಿ ಕರೆಕ್ಟ್ ಆಗಿ ಹೇಳು. ಏನಂದ್ರೆ ಈಗ ಬೆರಳು ತೋರಿಸಿದ್ರು. ಕಂಸ ಮೊದಲು ಕೃಷ್ಣ ವಸುದೇವ ದೇವಕಿ ಅವ್ರ ಮೊದಲ ಮಗ ಹುಟ್ಟಿದಾಗ ಮಾತು ಕೊಟ್ಟ ಹಾಗೆ ಕಂಸ ಅಲ್ಲ ವಸುದೇವ ಹೋಗಿ ಕಂಸನಿಗೆ ಒಪ್ಪಿಸ್ಬಿಟ್ಟ. ಯಾಕಂದ್ರೆ ವಸುದೇವ ಅಂದ್ರೆ ಮಾತು ಅಂದ್ರೆ ಹಾಗೆ, ಅವ್ರು ಯಾರು ಅಲ್ಲ, ಧರ್ಮರಾಜರ ಮಾವ. ಸೊ ಅವರ ತಾಯಿ ಕುತ್ತಿ ಅಣ್ಣ. ಸೊ ಅವರು ಅದೇ ರೀತಿಯ ಮಾತಿನ ಇದು ಸತ್ಯ ಅಂದ್ರೆ ಸತ್ಯ, ಮಾತು ಇಲ್ಲದೆ ಒಂದು ಮಾತು. ಮತ್ತೆ ನಾವು ಹೇಳಿದ್ದು ಮರ್ತೋಗ್ಬಿಟ್ಟು ನಾವು ಆದ್ರೆ ಅವರು ಸತ್ಯ ಅಂದ್ರೆ ಅಷ್ಟು ರೀತಿಯಲ್ಲಿ ಅವರು ಸತ್ಯವ್ರತ. ಸೊ ವಸುದೇವ ಮಾತು ಕೊಟ್ಟಿದ್ರಿಂದ ಮಗುನ ಹೋಗಿ ಒಪ್ಪಿಸ್ಬಿಡ್ತಾರೆ. ಆದ್ರೆ ಕಂಸ ಯೋಚನೆ ಮಾಡ್ತಾನೆ, ಇಲ್ಲ ನನಗೆ 8ನೇ ಮಗುವಿಂದ ತಾನೇ ಆಕಾಶವಾಣಿ ಹೇಳಿದ್ದು, ನನಗೇನು ತೊಂದರೆ ಇಲ್ಲ, ಈ ಮೊದಲನೇ ಮಗು ನೀನ್ ತಗೊಂಡು ಅಂತ ಬಿಟ್ಬಿಡ್ತಾರೆ. ಹಾಗೆ ಬಿಟ್ರೆ ಏನಾಗುತ್ತೆ, ಮಗು ಮತ್ತೆ ಬಂದು ಅವ್ರು ಬೆಳೆಸಿ ಮತ್ತೆ ಮಾಡಿ ಮತ್ತೆ ಎಷ್ಟೋ ವರ್ಷಗಳ ನಂತರ ಮಗು ಆಗುತ್ತೆ. ಆದ್ರೆ ನೆಕ್ಸ್ಟ್ ಹಾಗಾದ್ಮೇಲೆ ನಾರದ ಏನ್ ಮಾಡ್ತಾರೆ, ಕಂಸನ ಹತ್ರ ಬರ್ತಾರೆ. ಸೊ ಕಂಸಗೆ ನಾರದರಿಗೆ ಕನ್ಫ್ಯೂಸ್ ಮಾಡ್ತಾರೆ. 8 ಎಲ್ಲಾದ್ರೂ ಆಗ್ಬೋದು ಲೆಕ್ಕಾಚಾರ, ಕೈಯಲ್ಲಿ 8 ಕೈ ನೀವು ತೆಗೆದಿಟ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು 8, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು 8, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದು 8. ಸೊ ಹಾಗೆ ಕಂಸನಿಗೆ ಈ 8 ಅನ್ನೋದು ಎಲ್ಲಿಂದ ನೀವು ಮೊದಲು ಪ್ರಾರಂಭಿಸ್ತಾರೋ ಅದು ಆ ರೀತಿಯಲ್ಲಿ ಏನೋ ಅವರು ಕನ್ಫ್ಯೂಷನ್ ಮಾಡ್ತಾರೆ. ಅವಾಗ ಕಂಸನಿಗೆ ಅನ್ಸುತ್ತೆ, ಹಾಗಾದ್ರೆ ಈ ಕೃಷ್ಣ ನನ್ನನ್ನು ಕೊಲ್ಲಿಕ್ಕೆ ಮೊದಲ ಮಗು ಆಗಲ್ಲ, 2ನೇ ಮಗುವಾಗೂ ಬರ್ಬೋದು, 7ನೇ ಮಗುವಾಗೂ ಬರ್ಬೋದು, ಹಾಗೆ ಅವರು ಪ್ರತಿ ಮಗುನು ಕೊಲ್ಲಕ್ಕೆ. ಸೊ ಮಗು ಹುಟ್ಟಿದ ತಕ್ಷಣ ಕೊಲ್ಲೋದು. ಸೊ ನೆಕ್ಸ್ಟ್ ಮಗು ಅವರು ಹುಟ್ಟಕ್ಕೆ ಸಮಯ ಚಿಕ್ಕದಾಗುತ್ತೆ. ಸೊ ಎನಿವೆ ಹೀಗೆ ಇವರ ನಾರದರು ಒಂದು ಸೊ ಎನಿವೆ ಇದೆಲ್ಲ ಅವರ ಲೀಲೆ, ಶುದ್ಧ ಭಕ್ತರ ಲೀಲೆ. ಇದು ಇಲ್ಲೂ ಕೂಡ ಹೇಳ್ತಾ ಇರೋದು. ಹಾಗೆ ಅದ್ವೈತಾಚಾರ್ಯರು ಈಗ ತುಂಬಾ ಕಾಳಜಿಯಿಂದ ಚೈತನ್ಯ ಕೃಷ್ಣ ಅವತರಿಸಬೇಕು, ಆದ್ರೆ ಅವರೀಗ ಬರಬೇಕು ಅಂತ ಅವ್ರ ತೀವ್ರ ಈಗ ಪ್ರಾರ್ಥನೆ. ಈಗ ಒಂದೊಂದು ಕಡೆ ಹೇಳ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಒಂದು ಸಮಯದಲ್ಲಿ ಅದ್ವೈತಾಚಾರ್ಯರಿಗೆ ಹೇಳ್ತಾರೆ, ನಾನು ಮಲಗಿದ್ದೆ ಕ್ಷೀರೋದಕ ಶಾಹಿ ವಿಷ್ಣುವಾಗಿ, ನಾನು ಅಲ್ಲಿ ಆರಿನ ಕ್ಷೀರ ಸಮುದ್ರದಲ್ಲಿ ಆ ಒಂದು ಅನಂತ ಸ್ಟೇಷನ ಇದರಲ್ಲಿ ಅವನ ಸ್ನೇಕ್ ಬೆಡ್, ಅವ್ರಿಗೆ ಹಾಸಿಗೆ, ಅದರಲ್ಲಿ ಆರಾಮಾಗಿ ಮಲಗಿದ್ದೆ ನಾನು. ಆದ್ರೆ ಹಾಸಿಗೆಯನ್ನು ಬಂದು ಅದ್ವೈತಾಚಾರ್ಯರು ಗಟ್ಟಿಯಾಗಿ ಅಲುಗಾಡಿಸ್ಬಿಟ್ರು. ಸೊ ಅಲುಗಾಡಿಸಿದ್ರೆ ನಮ್ಗೆ ಯಾರು ಮಲಗಿದ್ರೆ ಯಾರು ಬಂದು ಇದು ಮಾಡಿ ಏನಾಗುತ್ತೆ, ನಾವು ಎಚ್ಚರಾಗಿ ನಿಲ್ಬೇಕು ನಾವು. ಸೊ ಹಾಗೆ ಅವ್ರು ಮಾಡಿದ್ರಿಂದ ನಾನು ಈಗ ಅವತರಿಸಿದೆ, ನೀನೇ ಕಾರಣ ನನ್ನ ಅವತಾರಕ್ಕೆ ಅಂತ ಒಂದ್ಸಲ ಚೈತನ್ಯ ಮಹಾಪ್ರಭು ಮತ್ತೆ ಹೇಳ್ತಾರೆ, ನಾನು ಆರಾಮಾಗಿ ಮಲಗಿದ್ದೆ, ನಾನು ಕ್ಷೀರಸಾಗರದಲ್ಲಿ ನನ್ನ ಯೋಗ ನಿದ್ರಾ ದಿವ್ಯಾನದಲ್ಲಿದೆ, ಆದ್ರೆ ನೀನ್ ಬಂದು ನನ್ನ ಎಬ್ಬಿಸ್ಬಿಟ್ಟು ನನ್ನನ್ನ ಕರ್ಕೊಂಡು ಬಂದಿದ್ದೆ ನನ್ನನ್ನ ಅಂತ ಹೇಳ್ತಾರೆ. ಈಗ ಅದ್ವೈತಾಚಾರ್ಯರ ತೀವ್ರ ಪ್ರಾರ್ಥನೆ. ಈಗ ಕೃಷ್ಣ ಅವತಾರಿತೆ ಆಚಾರ್ಯ ಪ್ರತಿಜ್ಞಾ ಕರಿಯ, ಕೃಷ್ಣ ಪೂಜಾ ಕರೆ ತುಳಸಿ ಗಂಗಾಜಲ ದಿಯ. ಈ ಪರಿಗಣನೆಯೊಂದಿಗೆ ಅದ್ವೈತ ಆಚಾರ್ಯ ಪ್ರಭುಗಳು ಶ್ರೀಕೃಷ್ಣನನ್ನು ಅವತರಿಸುವ ಭರವಸೆ ನೀಡಿ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತುಳಸಿ ಎಲೆಗಳು ಮತ್ತು ಗಂಗಾ ನೀರಿನಿಂದ ಪೂಜಿಸಲು ಪ್ರಾರಂಭಿಸಿದರು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ತುಳಸಿ ಎಲೆಗಳು ಮತ್ತು ಗಂಗಾಜಲ ಸಾಧ್ಯವಾದರೆ ಸ್ವಲ್ಪ ಶ್ರೀಗಂಧದ ತಿರುಳನ್ನು ಸೇರಿಸಿ ಸೇವಿಸಿದರೆ ದೇವೋತ್ತಮ ಪರಮಪುರುಷನನ್ನು ಪೂಜಿಸಲು ಸಾಕು. ಭಗವದ್ಗೀತೆಯಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ, ಹೂವು, ಹಣ್ಣು ಮತ್ತು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಈ ತತ್ವವನ್ನು ಅನುಸರಿಸಿ ಅದ್ವೈತ ಪ್ರಭುಗಳು ತುಳಸಿ ಎಲೆಗಳು ಮತ್ತು ಗಂಗಾ ನೀರಿನೊಂದಿಗೆ ದೇವೋತ್ತಮ ಪರಮಪುರುಷನು ಸಂತೋಷ ಪಡಿಸಿದರು. ಸೊ ಅವ್ರ ಹತ್ರ ಒಂದು ಸಾಲಿಗ್ರಾಮ ಶಿಲೆ ಇತ್ತು. ಸೊ ಆ ಸಾಲಿಗ್ರಾಮ ಶಿಲೆ ವಿಷ್ಣು ಕೃಷ್ಣ ಇದಕ್ಕೆ ಅವರು ಈ ತುಳಸಿಯನ್ನು ಅರ್ಪಣೆ ಮಾಡಿ ಗಂಗಾಜಲವನ್ನು ಅಭಿಷೇಕ ಮಾಡಿ ಅವರು ಪೂಜಿಸಕ್ಕೆ ಆರಂಭಿಸಿದರು. ಕೃಷ್ಣೇರ ಆಹ್ವಾನ ಕರೆ ಸಗನ ಹುಂಕರೆ ಆ ಕೃಷ್ಣ ಹೈಲ ವ್ರಜೇಂದ್ರ ಕುಮಾರ. ಅವನು ಜೋರಾಗಿ ಕೂಗುತ್ತಾ ಕೃಷ್ಣನನ್ನು ಕಾಣಿಸಿಕೊಳ್ಳಲು ಆಹ್ವಾನಿಸಿದನು ಮತ್ತು ಆ ಪುನರಾವರ್ತಿತ ಆಹ್ವಾನವು ಭಗವಾನ್ ಕೃಷ್ಣನ ಕೆಳಗಿಳಿದು ಆಕರ್ಷಿಸಿತು. ಸೊ ಹರೇ ಕೃಷ್ಣ ಅಂತ ಅವರು ಗಟ್ಟಿಯಾಗಿ ಅವರು ಭಕ್ತಿ ಭಾವದಿಂದ ಅವರು ಕರೆದಾಗ ಆಗ ಭಗವಂತನು ಅವತರಿಸಕ್ಕೆ ನಿರ್ಣಯ ಬಂದದ್ದು ಚೈತನ್ಯ ಕೃಷ್ಣ. ಜಗನ್ನಾಥ ಮಿಶ್ರ ಪತ್ನಿ ಶಚೀರ ಉದಾರೆ ಅಷ್ಟಕನ್ಯಾ ಕ್ರಮೇ ಹೈಲ ಜನ್ಮಿ ಮೇರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಜನನದ ಮೊದಲು ಜಗನ್ನಾಥ ಮಿಶ್ರರ ಪತ್ನಿ ಶಚಿಮಾತೆಯ ಗರ್ಭದಲ್ಲಿ 8 ಹೆಣ್ಣು ಮಕ್ಕಳು ಒಂದರ ನಂತರ ಒಂದರಂತೆ ಜನಿಸಿದರು. ಆದರೆ ಅವರ ಜನನದ ನಂತರ ಅವರೆಲ್ಲರೂ ಸತ್ತರು. ಜಗನ್ನಾಥ ಮಿಶ್ರನು ತನ್ನ ಮಕ್ಕಳು ಒಂದರ ನಂತರ ಒಂದರಂತೆ ಸಾವಿನಪ್ಪುತ್ತಿದ್ದರಿಂದ ತುಂಬಾ ದುಃಖಿತನಾಗಿದ್ದನು. ಆದ್ದರಿಂದ ಮಗನನ್ನು ಬಯಸಿ ಅವನು ವಿಷ್ಣುವಿನ ಪಾದಕಮಲಗಳನ್ನು ಪೂಜಿಸಿದನು. ಆಕ್ಚುಲಿ ಈಗಲೂ ಕೂಡ ಅವರು ಪೂಜಿಸಿದ ಮೂರ್ತಿ ಇದೆ. ಚೈತನ್ಯ ಮಹಾಪ್ರಭು ತಂದೆ ತಾಯಿ ಪೂಜಿಸಿದ ಮೂರ್ತಿ ಅದೋಕ್ಷರ ವಿಷ್ಣು ಅಂತ. ನೀವು ಮಾಯಾಪುರ್ ನವದ್ವೀಪಕ್ಕೆ ಹೋದ್ರೆ ಅಲ್ಲಿ ಯೋಗಪೀಠ, ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳ ಇದೆ, ಮಂದಿರ ಇದೆ ಈಗ ಅದು. ಸೊ ಅಲ್ಲಿ ಆ ಮೂರ್ತಿ ಮೂರ್ತಿ ರಾಧಾಕೃಷ್ಣ ಇದ್ದಾರೆ,
ಚೈತನ್ಯ ಮಹಾಪ್ರಭು, ಲಕ್ಷ್ಮೀಪ್ರಿಯಾದೇವಿ, ವಿಷ್ಣುಪ್ರಿಯ ಅವರೆಲ್ಲ ಇದ್ದಾರೆ. ಜಗನ್ನಾಥದ ಮೂರ್ತಿ ಇದೆ. ಜೊತೆಗೆ ಒಂದು ಚಿಕ್ಕ ಮೂರ್ತಿ, ಅದು ಪೂಜಾರಿ ಕೇಳಿದ್ರೆ ಅವ್ರು ತೋರಿಸ್ತಾರೆ. ಅದು ಆ ಸ್ಥಳವನ್ನು ಅವರು ಬೆಳವಣಿಗೆ ಮಾಡುವಾಗ, ಕನ್ಸ್ಟ್ರಕ್ಷನ್ ಮಾಡುವಾಗ ಆ ಟೈಮಲ್ಲಿ ಅಲ್ಲಿ ಇದರಲ್ಲಿ ಸಿಕ್ಕಿದ ಮೂರ್ತಿ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಪ್ರೋಪಾದ ಗುರುಗಳು ಹೇಳಿದ್ದು, ಇದು ಸಾಮಾನ್ಯ ಮೂರ್ತಿ ಅಲ್ಲ, ಇದು ಚೈತನ್ಯ ಮಹಾಪ್ರಭು ತಂದೆ ಪೂಜಿಸಿದ ಮೂರ್ತಿ ಅಂತ. ಅದು ಅಕ್ಷರ ವಿಷ್ಣು. ಸೊ ಅದು ಈಗಲೂ ಕೂಡ ಆ ದೇವರು ಅಲ್ಲಿ ಇದೆ, ಚಿಕ್ಕ. ಇದಾದ ನಂತರ ಜಗನ್ನಾಥ ಮಿಶ್ರನಿಗೆ ವಿಶ್ವರೂಪ ಎಂಬ ಹೆಸರಿನ ಮಗನಿದ್ದಾನೆ. ಅವನು ಬಲದೇವನ ಅವತಾರವಾದ್ದರಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ಹೆಚ್ಚು ಅರ್ಹತೆ ಹೊಂದಿದ್ದಾನೆ. ಸೊ ಚೈತನ್ಯ ಮಹಾಪ್ರಭು ಹುಟ್ಟ ಮುಂಚೆ ಜಗನ್ನಾಥ ಮಿಶ್ರ ಮತ್ತು ಇವರಿಗೆ ಹುಟ್ಟೋದು ವಿಶ್ವರೂಪ. ಸೊ ವಿಶ್ವರೂಪ ಅವರ ಅಣ್ಣನಾಗಿ, ಅವ್ರು ಯಾರು ಅಲ್ಲ, ಅವರು ಬಲದೇವ. ಸೊ ಹೇಗೆ ನಿತ್ಯಾನಂದ ಪ್ರಭು ನಾವು ಭಗವಂತನ ಅವತಾರವಾದ ಬಲರಾಮ ಅಂತ ಹೇಳಿದ್ವಿ, ಅದೇ ರೀತಿಯಲ್ಲಿ ವಿಶ್ವರೂಪ ಕೂಡ ಬಲರಾಮನ ಒಂದು ವಿಸ್ತರಣೆ. ಅದು ಇಲ್ಲಿ ಹೇಳ್ತಾರೆ. ವಿಶ್ವರೂಪರು ಗೌರಹರಿ ಶ್ರೀ ಚೈತನ್ಯ ಮಹಾಪ್ರಭು ಅವರ ಹಿರಿಯ ಸಹೋದರ. ವಿಶ್ವರೂಪರ ವಿವಾಹಕ್ಕೆ ಸಿದ್ಧತೆಗಳು ನಡೆಯುತ್ತಿದ್ದಾಗ ಅವರು ಸನ್ಯಾಸ ಸ್ವೀಕರಿಸಿ ಮನೆಯಿಂದ ಹೊರಟರು. ಅವರು ಶಂಕರಾರಣ್ಯ ಎಂಬ ಸನ್ಯಾಸ ಹೆಸರನ್ನು ಪಡೆದರು. ಕ್ರಿಸ್ತಶಕ 15ನೇ ಶತಮಾನ 9ನೇ ಇಸ್ವಿಯಲ್ಲಿ ಅವರು ಶೋಲಾಪುರ ಜಿಲ್ಲೆಯ ಪಾಂಡರಾಪುರದಲ್ಲಿ ಕಣ್ಮರೆಯಾದರು. ಸಂಕರ್ಷಣನ ಅವತಾರವಾಗಿ ಅವರು ಈ ಭೌತಿಕ ಪ್ರಪಂಚದ ಸೃಷ್ಟಿಗೆ ಮೂಲ ಮತ್ತು ತಕ್ಷಣದ ಕಾರಣ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗಿಂತ ಭಿನ್ನವಾಗಿಲ್ಲ, ಏಕೆಂದರೆ ಅಂಶ ಮತ್ತು ಅಂಶ ಅಥವಾ ಅಂಶ ಮತ್ತು ಸಂಪೂರ್ಣವು ಭಿನ್ನವಾಗಿಲ್ಲ. ಸಂಕರ್ಷಣ ಅವತಾರವಾಗಿ ವಿಶ್ವರೂಪನು ಚತುರ್ಭುಜ ಅಭಿವ್ಯಕ್ತಿಗೆ ಸೇರಿದವನು. ಗೌರಚಂದ್ರೋದಯದಲ್ಲಿ ವಿಶ್ವರೂಪನು ತನ್ನ ಅವಸಾನದ ನಂತರ ಶ್ರೀ ನಿತ್ಯಾನಂದ ಪ್ರಭುಗಳೊಂದಿಗೆ ಬೆರೆತು ಹೋದರೆಂದು ಹೇಳಲಾಗುತ್ತದೆ. ಸೊ ಅವರ ಅಣ್ಣನಾಗಿ ಹುಟ್ಟಿದ್ದು ಬಲರಾಮನ ಅವತಾರ ಒಂದು ರೀತಿ, ಇಲ್ಲಾಂದ್ರೆ ಬಲರಾಮನ ಎಕ್ಸ್ಪ್ಯಾನ್ಷನ್ ಆದ ಚತುರ್ವ್ಯೂಹ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸೊ ಅವರ ಅವತಾರ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಇವರು ವಿಶ್ವರೂಪ. ಸೊ ಚೈತನ್ಯ ಮಹಾಪ್ರಭು ಇನ್ನೊಂದು ಹೆಸರು ಇದೇ ರೀತಿ ವಿಶ್ವ ಬರುತ್ತೆ. ಏನ್ ಹೆಸರು ಚೈತನ್ಯ ಮಹಾಪ್ರಭು? ವಿಶ್ವಾಂಬರ. ಸೊ ಇದು ವಿಶ್ವರೂಪ ಅವರ ಅಣ್ಣನಾಗಿ. ಅದು ಹೇಳ್ತಾರೆ, ಅವರ ಮದುವೆಯ ಸಿದ್ಧತೆ ನಡೆದಾಗ ಅವರು ಮನೆಯನ್ನು ಬಿಟ್ಟು ಹೋಗಿ ಅವ್ರ ಸನ್ಯಾಸ ಸ್ವೀಕರಿಸ್ಬಿಡ್ತಾರೆ. ಸೊ ಹಾಗಾತ ಅವ್ರ ತಂದೆ ತಾಯಿಗೆ ತುಂಬಾ ನೋವಾಗುತ್ತೆ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವೇನು ಇದ್ ಮಾಡ್ಬೇಡಿ, ನಾನು ಗೃಹಸ್ಥಾಶ್ರಮ ಸ್ವೀಕರಿಸಿ ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಮಗುವಾಗಿ ಹೇಳೋದೆಲ್ಲ ಮುಂದೆ ಅವ್ರನ್ನ ಸಾಂತ್ವನ ಮಾಡ್ತಾರೆ. ಚಿಕ್ಕ ಮಗು ಚೈತನ್ಯ ಮಹಾಪ್ರಭು ಅವ್ರ ತಂದೆ ತಾಯಿಯನ್ನು ಅವ್ರ ಅಣ್ಣ ಸನ್ಯಾಸ ಸ್ವೀಕರಿಸಿ ಅವರು ಅವರ ಮನಸ್ಸನ್ನು ಇದು ಮಾಡ್ತಾರೆ. ಇದೆಲ್ಲ ಮುಂದೆ ಬರುತ್ತೆ ಇಲ್ಲಿ. ಸೊ ಇನ್ಫ್ಯಾಕ್ಟ್ ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾ, ದಕ್ಷಿಣ ಭಾರತ ಬರೋದಕ್ಕೆ ಕಾರಣ ಇಟ್ಕೊಂಡು ಅಂದ್ರೆ ನನ್ನ ಅಣ್ಣನನ್ನು ನೋಡ್ಕೊಂಡು ಹೋಗಿ ಎಲ್ಲಿದ್ದಾನೆ ನೋಡ್ಬೇಕು ನಾನು ಅಂತ ಬರೋದು. ಅಫ್ಕೋರ್ಸ್ ಚೈತನ್ಯ ಮಹಾಪ್ರಭು ಪ್ರಚಾರ ಮಾಡಕ್ ಬರೋದು, ಆದ್ರೆ ಕಾರಣ ಎಲ್ಲರಿಗೂ ಭಕ್ತರಿಗೆ ಹೇಳೋದು, ನನ್ನ ಅಣ್ಣ ದಕ್ಷಿಣ ಭಾರತಕ್ಕೆ ಹೋದ್ರು, ನಾನು ಕೂಡ ಅವರ ಹಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತೇನೆ, ನಾನು ಅವರು ಸ್ಮರಣೆ ಬರೋದು. ಮತ್ತೆ ಇಲ್ಲಿ ಪಂಢರಪುರಕ್ಕೆ ಬಂದಾಗ ಗೊತ್ತಾಗುತ್ತೆ, ಅವರು ಇಲ್ಲಿಂದ ಅವರ ತಿರೋಭವ ಆಗಿದೆ ಅಂತ ಗೊತ್ತಾಗುತ್ತೆ, ಅದೃಶ್ಯರಾಗಿದ್ದಾರೆ ಅಂತ. ಸೊ ನಂತರ ಇಲ್ಲಿ ಹೇಳ್ತಾ ಇರೋದು, ಅವರು ನಿತ್ಯಾನಂದ ಪ್ರಭು ಹೋಗಿ ಅವರು ಸೇರ್ಕೊಳ್ತಾರೆ. ಅವರ ಅಂಶ ಮೂಲವಾಗಿ ನಿತ್ಯಾನಂದ ಪ್ರಭು ಬಲರಾಮ. ಸೊ ಅವರಿಗೆ ಇವರ ವಿಸ್ತರಣೆ ಸೇರ್ಕೊಳ್ತಾರೆ ವಿಶ್ವರೂಪ ಅಂತ ಹೇಳ್ತಾರೆ. ಬಹಳ ಲೀಲೆಗಳು ಇದೆ ಚೈತನ್ಯ ಭಾಗವತಲ್ಲಿ ಕೇಳ್ಬೋದು. ವಿಶ್ವರೂಪದ ಬಗ್ಗೆ ಕೂಡ, ಅವರ ಬಗ್ಗೆ ಕೂಡ ಕೇಳ್ಬೋದು. ಅವರು ಕೂಡ ಸಾಕ್ಷಾತ್ ಭಗವಂತನೇ. ಅವರ ಎಷ್ಟು ಆಕರ್ಷಣೆ, ಅದೆಲ್ಲ ಲೀಲೆಗಳಿವೆ ಅಲ್ಲಿ ಚೈತನ್ಯ ಭಾಗವತ ಒಂದೊಂದು ಲೀಲೆಗಳಿವೆ. ವಿಶ್ವರೂಪ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂಕರ್ಷಣ ಎಂದು ಕರೆಯಲ್ಪಡುವ ಬಲದೇವನ ವಿಸ್ತರಣೆಯು ಈ ಭೌತಿಕ ವಿಶ್ವ ಅಭಿವ್ಯಕ್ತಿಯ ಮೂಲ ಮತ್ತು ತಕ್ಷಣದ ಕಾರಣವಾಗಿದೆ. ವಿಶ್ವರೂಪದವರ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಬೃಹತ್ ಸಾರ್ವತ್ರಿಕ ರೂಪವನ್ನು ಮಹಾಸಂಕರ್ಷಣನ ವಿಶ್ವರೂಪ ಅವತಾರ ಎಂದು ಕರೆಯಲಾಗುತ್ತದೆ. ಹೀಗಾಗಿ ಈ ವಿಶ್ವ ಅಭಿವ್ಯಕ್ತಿಯಲ್ಲಿ ಆ ಭಗವಂತನ ಹೊರತುಪಡಿಸಿ ನಮಗೆ ಬೇರೇನು ಕಾಣುವುದಿಲ್ಲ. ಸೊ ಇಲ್ಲಿ ಹೇಳ್ತಾ ಇರೋದು ಮಹಾಸಂಕರ್ಷಣ ಅಂತ ಒಂದು ಅವತಾರ, ಒಂದು ಭಗವಂತನ ರೂಪ ಇದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಅವರ ಅವತಾರ ವಿಶ್ವರೂಪ. ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ಈ ಅನಂತ ಶೇಷ ಇವರ ಶಕ್ತಿ, ಇವರ ಎಡೆಗಳಿಂದ ಎಲ್ಲ ಲೋಕಗಳು ಆ ಅಸ್ತಿತ್ವದಲ್ಲಿರೋದು ಅಂತ ಹೇಳೋದು. ಸೊ ಆ ರೀತಿಯಲ್ಲಿ ಆಕ್ಚುಲಿ ಮಹಾಸಂಕರ್ಷಣನ ಶಕ್ತಿಯಿಂದ ಎಲ್ಲ ವೈಕುಂಠ ಜಗತ್ತು ಅಸ್ತಿತ್ವದಲ್ಲಿದೆ ಅಂತ ಕೂಡ ಹೇಳೋ ಮಾತು ಇದೆ. ಮಹಾಸಂಕರ್ಷಣ. ಸೊ ಅವರ ಅವತಾರ ವಿಶ್ವರೂಪ. ಒಂದು ಬಟ್ಟೆಯಲ್ಲಿರುವ ದಾರಗಳು ಉದ್ದವಾಗಿ ಮತ್ತು ಅಗಲವಾಗಿ ಹರಡಿರುವಂತೆ ದೇವೋತ್ತಮ ಪರಮಪುರುಷನು ಈ ವಿಶ್ವ ಅಭಿವ್ಯಕ್ತಿಯಲ್ಲಿ ನಾವು ನೋಡುವ ಎಲ್ಲದರಲ್ಲೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅಸ್ತಿತ್ವದಲ್ಲಿದ್ದಾನೆ. ಇದು ಅವನಿಗೆ ತುಂಬಾ ಅದ್ಭುತವಲ್ಲ. ನೈತ ಚಿತ್ರ ಭಗವತಿ ಹೈ ಅನಂತೆ ಜಗದೀಶ್ವರೇ ಓತಂ ಪ್ರೋತಂ ಇದಂ ಯಸ್ಮಿನ್ ತಂತು ಹಂಗ ಯಥಾಪಟಃ. ಇದು ಸಂಸ್ಕೃತ ಶ್ಲೋಕ. ಇದು ಹೇಳ್ತಾ ಇರೋದು, ಹೇಗೆ ಒಂದು ಬಟ್ಟೆಯಲ್ಲಿ
ನೂಲುಗಳಿಂದ ಆಗಿದೆ ಬಟ್ಟೆ ಇರುವಾಗೇನು ಸಂಪೂರ್ಣವಾಗಿದೆ, ಎಲ್ಲ ಕಡೆ ಇದೆ. ಅದೇನು ಕೊನೆಗೆ ಅದು ನೂಲುಗಳು, ಆ ನೂಲುಗಳು ಹೀಗೆ ಹಾಗೆ ಬೇರೆ ಬೇರೆ ದಿಕ್ಕಿನಲ್ಲಿ ಅದು ಆಗಿದೆ. ಆಮೇಲೆ ಎಲ್ಲ ಕಡೆ ಇದೆ ಆ ಬಟ್ಟೆ ದಾರಗಳೆಲ್ಲ ಕಡೆ ಇದೆ. ಸೊ ಹಾಗೆ ಹೇಳ್ತಾ ಇರೋದು ಪರಮಾತ್ಮ, ಕೃಷ್ಣ ಪರಮಾತ್ಮನಾಗೋ ಅವರ ಇನ್ನೊಂದು ವಿಸ್ತರಣೆಗಳಾಗೋ ಅವನು ಎಲ್ಲ ಕಡೆ ಇದ್ದಾನೆ. ನಮಗೆ ಕಾಣಬಹುದು, ಕಾಣದೇ ಇರ್ಬೋದು, ಹೇಗೋ ಅವನ ಅಸ್ತಿತ್ವ ಇದೆ, ಸರ್ವವ್ಯಾಪಕ. ಮಹಾಸಂಕರ್ಷಣನು ಬ್ರಹ್ಮಾಂಡದ ಅಭಿವ್ಯಕ್ತಿಗೆ ಮೂಲ ಮತ್ತು ಪರಿಣಾಮಕಾರಿ ಕಾರಣವಾಗಿರುವುದರಿಂದ ಅವನು ಅದರ ಪ್ರತಿಯೊಂದು ವಿವರಣದಲ್ಲೂ ಇದ್ದಾನೆ. ಆದ್ದರಿಂದ ಭಗವಾನ್ ಚೈತನ್ಯರು ಅವನನ್ನು ತಮ್ಮ ಹಿರಿಯ ಸಹೋದರ ಎಂದು ಕರೆದರು. ಇಬ್ಬರು ಸಹೋದರರನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಮತ್ತು ಬಲರಾಮ ಎಂದು ಕರೆಯಲಾಗುತ್ತದೆ. ಆದರೆ ಪ್ರಸ್ತುತ ಕ್ಷಣದಲ್ಲಿ ಅವರು ಚೈತನ್ಯ ಮತ್ತು ನಿತಾಯ್. ಆದ್ದರಿಂದ ತೀರ್ಮಾನವೆಂದರೆ ನಿತ್ಯಾನಂದ ಪ್ರಭು ಮೂಲ ಸಂಕರ್ಷಣ ಬಲದೇವ. ಮಹಾಸಂಕರ್ಷಣ ಇದ್ದಾರೆ, ಆದ್ರೆ ಅದಕ್ಕೂ ಮೂಲ ಸಂಕರ್ಷಣ ಅಂದ್ರೆ ಬಲದೇವ. ವಿಶ್ವರೂಪನನ್ನು ತಮ್ಮ ಮಗನಾಗಿ ಪಡೆದ ಪತಿ ಮತ್ತು ಪತ್ನಿ ಜಗನ್ನಾಥ ಮಿಶ್ರ ಮತ್ತು ಶಚಿಮಾತೆ ತಮ್ಮ ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟರು. ಅವರ ಸಂತೋಷದಿಂದಾಗಿ ಅವರು ನಿರ್ದಿಷ್ಟವಾಗಿ ಗೋವಿಂದನ ಪಾದಕಮಲಗಳನ್ನು ಸೇವಿಸಲು ಪ್ರಾರಂಭಿಸಿದರು. ಚೈತನ್ಯ ಮಹಾಪ್ರಭು ಅಣ್ಣ ಮೊದಲು ಹುಟ್ಟಿದ್ದು. ನಂತರ ಕ್ರಿಸ್ತಶಕ 1985 ಜನವರಿ ತಿಂಗಳಲ್ಲಿ ಮಾಘ ಮಾಸ ಶ್ರೀಕೃಷ್ಣನು ಜಗನ್ನಾಥ ಮಿಶ್ರ ಮತ್ತು ಶಚಿ ಇಬ್ಬರ ದೇಹಗಳನ್ನು ಪ್ರವೇಶಿಸಿದನು. ಸೊ ಈಗ ಚೈತನ್ಯ ಮಹಾಪ್ರಭುವಿನ ಜನನ. ಸೊ ಅದು ಸಾಮಾನ್ಯವಾಗಿ ಆಗೋದಿಲ್ಲ, ಅದು ನಾವು ಕರ್ಮಾನುಸಾರ ಆತ್ಮ ನಮ್ಮನ್ನು ಯಮರಾಜರೋ ಇಲ್ಲಾಂದ್ರೆ ಶಿವನೋ, ಸೊ ಅವರು ನಮ್ಮನ್ನು ಒಂದು ಗರ್ಭವನ್ನು ಸ್ವೀಕರಿಸಲಿಕ್ಕೆ ಅವ್ರು ನಮ್ಮನ್ನ ತಳ್ತಾರೆ. ನಮಗೆ ಚಾಯ್ಸ್ ಇಲ್ಲ. ನನಗೆ ಇವರ ತಂದೆ ಬೇಕು, ಇವ್ರ ತಾಯಿ ಬೇಕು, ಈ ದೇಶದಲ್ಲಿ ನಾನು ಹುಟ್ಟಬೇಕು, ಈ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬೇಕು, ಏನು ಚಾಯ್ಸ್ ಇಲ್ಲ. ಹೇಗೆ ಅಲ್ಲಿ ನಿರ್ಣಯ ಆಗಿದೆ ಹಾಗೆ ನಾವು ಹುಟ್ಟಬೇಕು. ನಾವು ಏನದು ದೈವಿ ಏನಿದೆ. ಸೊ ಇವರು ಚೈತನ್ಯ ಮಹಾಪ್ರಭು ಪರಮಪುರುಷನು ಹಾಗೆಲ್ಲ ಹುಟ್ಟು. ಸೊ ಅವರು ಇವರನ್ನ ತಂದೆ, ಇವರನ್ನ ತಾಯಿ. ಸೊ ಹಾಗೆ ಅವರು ಶುದ್ಧ ಭಕ್ತರನ್ನು ಅವ್ರು ಆಯ್ಕೆ ಮಾಡಿ ಅವರು ಅವತರಿಸಿದರು. ಸೊ ಚೈತನ್ಯ ಮಹಾಪ್ರಭುಗಳು ಹೀಗೆ ಫಾಲ್ಗುಣ ಮಾಸದಲ್ಲಿ ಜನಿಸಿದರು, ಕ್ರಿಸ್ತಶಕ 1486. ಆದರೆ ಇಲ್ಲಿ ನಾವು 1485 ಮಾಘ ಮಾಸದಲ್ಲಿ ತಮ್ಮ ಹೆತ್ತವರ ದೇಹವನ್ನು ಪ್ರವೇಶಿಸಿದರು ಎಂದು ನೋಡುತ್ತೇವೆ. ಆದ್ದರಿಂದ ಭಗವಂತನು ತನ್ನ ಜನನಕ್ಕೆ 13 ಪೂರ್ಣ ತಿಂಗಳುಗಳ ಮೊದಲು ತನ್ನ ಹೆತ್ತವರ ದೇಹವನ್ನು ಪ್ರವೇಶಿಸಿದನು. 13 months. ಸಾಮಾನ್ಯವಾಗಿ ಒಂದು ಸಾಮಾನ್ಯ ಮಗು ತನ್ನ ತಾಯಿಯ ಗರ್ಭದಲ್ಲಿ 10 ಚಂದ್ರಮಾನ ತಿಂಗಳು ಅಂದ್ರೆ 28 ದಿವಸ, 280 ದಿವಸ, 280 days, 9 ತಿಂಗಳು 10 ದಿವಸ ಅಂತ ಹೇಳ್ಬೋದು ನಾವು ಈ ಸೂರ್ಯಮಾನ ಇದ್ ಲೆಕ್ಕದಲ್ಲಿ. ಆದರೆ ಇಲ್ಲಿ ನಾವು ಭಗವಂತನು ತನ್ನ ತಾಯಿಯ ದೇಹದಲ್ಲಿ 13 ತಿಂಗಳು ಕಾಲ ಇದ್ದದನ್ನು ನಾವು ಎಂದು ನೋಡುತ್ತೇವೆ. ಸೊ ಇದು ಒಂದು ವಿಶೇಷತೆ ನೋಡೋದು ನಾವು. ಸೊ ಯಾರಾದರೂ ನಿಮ್ಮ ಅನುಭವದಲ್ಲಿ ಹುಟ್ಟಿದಾರ ಮಾತಾಜಿ? ಯಾರಿಲ್ಲಿ ನಮ್ಮ ನಾಗವೇಣಿ ಮಾತಾಜಿ ಅವರೆಲ್ಲ ಶಾಂತಿ ರೂಪಿಣಿ ಮಾತಾಜಿ ಅವ್ರು ಬಹಳ ಜನ ನೋಡಿದ್ದಾರೆ ಅವ್ರ ಸರ್ವಿಸ್ ಅಲ್ಲೆಲ್ಲ. 13 ತಿಂಗಳಿಗೆ ಯಾರು ಮಕ್ಕಳು ಹುಟ್ಟಿದಾರ? 11 ತಿಂಗಳು ಯಾರು ಹುಟ್ಟಿದಾರ? ಆನೆಗ್ ಮಾತ್ರ ಅವಕಾಶ ಇರ್ಬೇಕು ಪ್ರಭು, ಅಷ್ಟೇ. ಇಲ್ಲ ಪ್ರಭುಜಿ, ಎಮ್ಮೆ ಮಾತ್ರ 10 ತಿಂಗಳು. ಒಂದು ಅವರು ಯಾರು ಸುಖಮುನಿ 14 ವರ್ಷ ಇದ್ರಲ್ಲ, ಅದು ವಿಶೇಷತೆ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಆದ್ರೆ ಈಗ 500 ವರ್ಷಗಳಿಂದಲೇ ಇದು ನಡೆದ ಘಟನೆ ಚೈತನ್ಯ ಮಹಾಪ್ರಭು ಅವತಾರ. ಇದು ಕೂಡ ನಾವು 13 ತಿಂಗಳು ಅಂತ ಕೇಳ್ತಾ ಇದ್ದೇವೆ. ಜಗನ್ನಾಥ ಮಿಶ್ರ ಶಚಿಮಾತೆಗೆ ಹೇಳಿದರು, ನನಗೆ ಅದ್ಭುತವಾದ ವಿಷಯಗಳು ಕಾಣುತ್ತಿವೆ. ನಿನ್ನ ದೇಹವು ಪ್ರಕಾಶಮಾನವಾಗಿದೆ ಮತ್ತು ಅದೃಷ್ಟ ದೇವತೆ ಈಗ ನನ್ನ ಮನೆಯಲ್ಲಿ ವೈಯಕ್ತಿಕವಾಗಿ ನೆಲೆಸಿರುವಂತೆ ತೋರುತ್ತಿದೆ. ಚೈತನ್ಯ ಮಹಾಪ್ರಭುಗೆ ಪ್ರವೇಶಿಸಿದ್ದಾರೆ, ತಾಯಿ ಗರ್ಭವನ್ನು ಪ್ರವೇಶಿಸಿದ್ದಾರೆ. ಅವರ ಆ ರೀತಿ ಬೆಳವಣಿಗೆ ಎಲ್ಲ ಸಾಮಾನ್ಯ ಮಗು ತರ ಬೆಳವಣಿಗೆ ತರ ಕಾಣ್ತಾ ಇದೆ. ಭಗವಂತನೇನು ಬೆಳವಣಿಗೆ ಇಲ್ಲ, ಭಗವಂತನು ಅವನು ನಿತ್ಯ ಸಚ್ಚಿದಾನಂದ ಸ್ವರೂಪದಲ್ಲಿದ್ದಾನೆ. ಆದ್ರೆ ಭಗವಂತನ ಲೀಲೆ ಈ ಭೌತಿಕ ಬ್ರಹ್ಮಾಂಡಕ್ಕೆ ಬಂದರಿಂದ ಅವನ ತಾಯಿಯ ಗರ್ಭದಲ್ಲಿ ಆಶ್ರಯಿಸಿ ಅವನು ಬೆಳೆದ ರೀತಿಯಲ್ಲಿ ಇಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಅದನ್ನು ಮುಂದುವರಿಸಿ ಅವ್ರು ಹೇಳ್ತಾ ಇದ್ದಾರೆ, ನಾನು ಎಲ್ಲೇ ಹೋದರೂ ಎಲ್ಲಾ ಜನರು ನನಗೆ ಗೌರವ ನೀಡುತ್ತಾರೆ. ಸೊ ಜಗನ್ನಾಥ ಮಿಶ್ರ ಬ್ರಾಹ್ಮಣ ಅಂದ್ರೆ ಅವರು ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ, ಅವ್ರದ್ದೇನೋ ಒಂದು ನಿರ್ದಿಷ್ಟ ಕೆಲಸ ಇಲ್ಲ, ಅವ್ರೊಂದು ಜಾಬ್ ಇಲ್ಲ, ಅವ್ರದ್ದು ಪ್ಯಾಕೇಜ್ ಇಲ್ಲ ಅವ್ರದ್ದು. ಸೊ ಅವರು ಹೋಗಿ ಅವರು ತಮ್ಮ ಪ್ರಚಾರ ಮಾಡ್ತಾ ಇದ್ದಾರೋ, ಎಲ್ಲರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೋ, ಮತ್ತೆ ದಾನವನ್ನು ಯಾಚಿಸ್ತಾ ಇದ್ದಾರೆ. ಸೊ ಹೇಳ್ತಾ ಇದ್ದಾರೆ, ನಾನು ಎಲ್ಲೇ ಹೋದ್ರು ಎಲ್ಲಾ ಜನರು ನನಗೆ ಗೌರವ ನೀಡುತ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಯಾಕೆ, ಯಾಕಂದ್ರೆ ಯಾವಾಗ್ಲೂ ಹೇಗಿರುತ್ತೆ, ಕೆಲವು ಜನ ಗೌರವ ಕೊಡ್ತಾರೆ, ಕೆಲವು ಜನ ಅವೇಳನ ಮಾಡ್ತಾರೆ. ಇದು ಪ್ರಪಂಚದ ನಿಯಮ. ಸೊ ಹೀಗೆ ಆದ್ರೆ ಇವ್ರು ಕೇಳ್ತಾರೆ, ಈ ಸಮಯದಲ್ಲಿ ನಂಗೆ ಗೊತ್ತಿಲ್ಲ ಏನು, ಎಲ್ಲೋದ್ರು ಕೂಡ ನನಗೆ ಗೌರವ.
ನಾನು ಕೇಳಿದೆಯೇ ಅವರು ಸ್ವಯಂ ಪ್ರೇರಣೆಯಿಂದ ನನಗೆ ಸಂಪತ್ತು, ಬಟ್ಟೆ ಮತ್ತು ಭತ್ತವನ್ನು ನೀಡುತ್ತಾರೆ. ನಾನು ಕೇಳೋದೇ ಬೇಕಾಗಿಲ್ಲ, ಅವರೇ ಸ್ವತಃ ಕೊಡ್ತಾ ಇದ್ದಾರೆ ನನಗೆ. ಹೇಳ್ತಾ ಇದ್ದಾರೆ ಈ ರೀತಿ ಅವರು. ಏನೋ ಇದು ವಿಶೇಷತೆ ಇದೆ, ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಹೀಗೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಭುಪಾದರ ದೊಡ್ಡ ಇದಿದೆ ಭಾವಾರ್ಥ, ಮತ್ತೆ ನೀವು ಓದಿಕೊಳ್ಬಹುದು. ಪ್ರಭುಪಾದರದ ಒಂದು ಸೆಕೆಂಡ್ ಪ್ಯಾರಾ ಅರ್ಥಿಸುತ್ತೇನೆ. ಜಗನ್ನಾಥ ಮಿಶ್ರ ಒಬ್ಬ ಬ್ರಾಹ್ಮಣ, ಆದ್ದರಿಂದ ಜನರು ಅವನಿಗೆ ಎಲ್ಲ ದೈಹಿಕ ಅವಶ್ಯಕತೆಗಳನ್ನು, ಹಣ, ಬಟ್ಟೆ, ಧಾನ್ಯ ಇತ್ಯಾದಿಗಳನ್ನು ಕಳುಹಿಸುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭು ಶಚಿಮಾತೆಯ ಗರ್ಭದಲ್ಲಿದ್ದಾಗ ಜಗನ್ನಾಥ ಮಿಶ್ರರು ಜೀವನದ ಈ ಎಲ್ಲ ಅವಶ್ಯಕತೆಗಳನ್ನು ಕೇಳದೆಯೇ ಪಡೆದರು. ಅವರ ಕುಟುಂಬದಲ್ಲಿ ಭಗವಂತನ ಉಪಸ್ಥಿತಿಯಿಂದಾಗಿ ಎಲ್ಲರೂ ಅವರಿಗೆ ಬ್ರಾಹ್ಮಣನಾಗಿ ಸರಿಯಾದ ಗೌರವವನ್ನು ನೀಡಿದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಒಬ್ಬ ಬ್ರಾಹ್ಮಣ ಅಥವಾ ವೈಷ್ಣವ ಭಗವಂತನ ಶಾಶ್ವತ ಸೇವಕನ ಸ್ಥಾನಕ್ಕೆ ಅಂಟಿಕೊಂಡು ಭಗವಂತನ ಇಚ್ಛೆಯನ್ನು ಕಾರ್ಯಗತಗೊಳಿಸಿದರೆ ಅವರ ವೈಯಕ್ತಿಕ ನಿರ್ವಹಣೆ ಅಥವಾ ಅವರ ಕುಟುಂಬದ ಅಗತ್ಯಗಳಿಗೆ ಕೊರತೆ ಪ್ರಶ್ನೆ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಪ್ರಾಮಾಣಿಕವಾಗಿ ಭಗವಂತನ ಸೇವೆಯನ್ನು ನಾವು ತೊಡಗಿಸ್ಕೊಂಡ್ರೆ, ಸೊ ನಾವು ಈ ತರ ಚಿಂತನೆ ಮಾಡೋದು ಅಗತ್ಯ ಇಲ್ಲ. ಇಲ್ಲ ಅಂದ್ರೆ ನಮಗೆ ಅದೇ ಒಂದು ಚಿಂತನೆ ಆಗುತ್ತೆ, ಏನಾಗುತ್ತೆ, ಹೇಗಾಗುತ್ತೆ, ಹೇಗೆ ನಡೆಸ್ಕೊಂಡು ಹೋಗುತ್ತೆ. ಸೊ ನಾವು ನಮ್ಮ ಶುದ್ಧ ಭಕ್ತಿ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ರೆ ಕೃಷ್ಣನು ಎಲ್ಲವನ್ನು ಅವನು ಸರ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದು ಕೇಳ್ತೇವೆ, ನಾರದ ಮುನಿಗಳು ಮೃಗಾರಿ ಕಥೆಯನ್ನು ಕೂಡ ಕೇಳ್ತೇವೆ. ಒಂದು ಬೇಟೆಗಾರ, ಅವರು ನಾರದ ಮುನಿಗಳ ಶಿಷ್ಯರಾಗಿದ್ದ ತಕ್ಷಣ ಅವರಿಗೆ ಮೊದಲಿಗೆ ನಾರದವ್ರಿಗೆ ಕೇಳೋದು, ನಾನು ನೀವು ಹೇಳೋ ರೀತಿಯಲ್ಲಿ ನನ್ನ ಈ ಹೀನ ಕಥೆಯನ್ನು ಬಿಟ್ಬಿಡ್ತೇನೆ, ಆದ್ರೆ ನನ್ನ ಫ್ಯಾಮಿಲಿ ಹೇಗೆ ಮೇಂಟೆನೆನ್ಸ್ ಆಗುತ್ತೆ, ಹೇಗೆ ನನ್ನ ದಿನನಿತ್ಯದ ಇದಾಗುತ್ತೆ. ನಾರದ ಮುನಿ ಹೇಳೋದು, ನಾನು ಕಳಿಸ್ತೇನೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಭಗವಂತನ ಶುದ್ಧ ಭಕ್ತರಾದ್ರೆ ಭಗವಂತನು ನಮ್ಮನ್ನು ರಕ್ಷಿಸ್ತಾನೆ, ಪಾಲಿಸ್ತಾನೆ. ಶಚಿಮಾತೆ ತನ್ನ ಪತಿಗೆ ಹೇಳಿದಳು, ಅದ್ಭುತವಾದ ಪ್ರತಿಭಾನ್ವಿತ ಮಾನವರು ಬಾಹ್ಯ ಆಕಾಶದಲ್ಲಿ ಪ್ರಾರ್ಥನೆ ಸಲ್ಲಿಸಿರುವಂತೆ ಕಾಣಿಸಿಕೊಳ್ಳುವುದನ್ನು ನಾನು ನೋಡುತ್ತೇನೆ. ಸೊ ಇವಾಗ ಅವರು ತಾಯಿ ಕೂಡ ಹೇಳ್ತಾ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೇನೆ, ಇಲ್ಲಿ ವಿಶೇಷ ಏನೋ ಆಗ್ತಾ ಇದೆ. ಆಕಾಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೇವತೆಗಳ ತರ ಕಾಣ್ತಾರೆ, ಅವ್ರು ಬಂದು ಪ್ರಾರ್ಥನೆಗಳು ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಚೈತನ್ಯ ಮಹಾಪ್ರಭುಗೆ ಅವರ ಗರ್ಭದಲ್ಲಿದ್ದಾನೆ. ಹಾಗೆ ಹೇಗೆ ನಾವು ಭಾಗವತದಲ್ಲೂ ಕೇಳ್ತೇವೆ, ಒಂದು ಅಧ್ಯಾಯನೇ ಇದೆ, ಗರ್ಭದಲ್ಲಿದ್ದ ಕೃಷ್ಣನಿಗೆ ದೇವತೆಗಳಿಂದ ಸ್ತುತಿ ಅಂತ ಒಂದು ಅಧ್ಯಾಯ ಇದೆ. ಬಹಳ ಸೊಗಸಾದ ಅಧ್ಯಾಯ. ಸೊ ಇದು ಅಧ್ಯಾಯ, ಬಹಳ ಪ್ರಾರ್ಥನೆಗಳಿದೆ, ಅರ್ಥವತ್ತಾದ ಪ್ರಾರ್ಥನೆಗಳು. ಸೊ ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಅವತಾರದಲ್ಲಿ ಕೂಡ ದೇವತೆಗಳು ಬಂದು ಶಚಿಮಾತೆ ಗರ್ಭದಲ್ಲಿ ಚೈತನ್ಯ ಮಹಾಪ್ರಭು ಕೃಷ್ಣನಿಗೆ ಅವರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಆಗ ಜಗನ್ನಾಥ ಮಿಶ್ರ ಉತ್ತರಿಸಿದನು, ಒಂದು ಕನಸಿನಲ್ಲಿ ಭಗವಂತನ ತೇಜಸ್ವಿ ನಿವಾಸವು ನನ್ನ ಹೃದಯವನ್ನು ಪ್ರವೇಶಿಸುವುದು ನಾನು ನೋಡಿದೆ. ನನ್ನ ಹೃದಯದಿಂದ ಅದು ನಿನ್ನ ಹೃದಯಕ್ಕೆ ಪ್ರವೇಶಿಸಿತು. ಆದ್ದರಿಂದ ಶೀಘ್ರದಲ್ಲೇ ಒಬ್ಬ ಮಹಾನ್ ವ್ಯಕ್ತಿತ್ವ ಹುಟ್ಟುತ್ತದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಸೊ ಹೇಳ್ತಾರೆ, ಆಕ್ಚುಲಿ ಇವರಿಗೆ ಅನುಭವ ಆಯ್ತು. ಏನ್ ಅನುಭವ ಆಯ್ತು? ಭಗವಂತನೇ ಒಂದೊಂದು ಏನೋ, ಇಲ್ಲಿ ಭಗವಂತನ ಅಂತ ಹೇಳ್ತಾ ಇಲ್ಲ, ಅವರು ಒಂದು ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ. ಏನೋ ಒಂದು ತೇಜಸ್ಸಿನ ಒಂದು ಇದು ಅವರ ಹೃದಯವನ್ನು ಪ್ರವೇಶಿಸಿದ್ದು. ನಂತರ ಅಲ್ಲಿಂದ ಶಚಿದೇವಿಯ ದೇಹಕ್ಕೆ ಪ್ರವೇಶಿಸಿದ್ದು, ಮತ್ತೆ ಅವರು ಗರ್ಭಸ್ಥರಾಗಿದ್ದು ಅಂತ ಕೇಳ್ತಾರೆ. ಸೊ ಇದು ವೀರ್ಯದ ಇದರಿಂದ ಅಲ್ಲ, ಇದು ಭಗವಂತನ ಇಲ್ಲಿ ಅವತಾರ, ಹಾಗೆ ಚೈತನ್ಯ ಮಹಾಪ್ರಭು ಅವತಾರ. ಭಗವಂತನ ಆ ರೀತಿಯಲ್ಲೂ ಹುಟ್ಟಿ ಬರ್ಬೋದು. ನಾವು ಹೇಗೆ ನಮ್ಮ ಒಂದು ವೀರ್ಯದ ಮೂಲಕ ನಮ್ಮ ಆತ್ಮ ಪ್ರವೇಶಿಸಿ ನಾವು ಹುಟ್ಟುತ್ತೇವೆ. ಆದ್ರೆ ಇಲ್ಲಿ ನೋಡ್ತಾ ಇರೋದು ಅವರ ದೇಹಕ್ಕೆ ಹೃದಯಕ್ಕೆ ಬಂದದ್ದು, ಮತ್ತೆ ಅವರ ಹೃದಯದಿಂದ ಶಚಿದೇವರ ಹೃದಯಕ್ಕೆ, ಮತ್ತೆ ಅವರ ಗರ್ಭವನ್ನು ಪ್ರವೇಶಿಸಿ ಅದು ಗರ್ಭಸ್ಥರಾಗಿದೆ. ಅದೇ ರೀತಿ ವಸುದೇವ ಕೃಷ್ಣ ದೇವಕಿ ಕೂಡ ನೀವು ನೆನಪಿದ್ರೆ, ಭಾಗವತದಲ್ಲಿ ವಸುದೇವನ ಹೃದಯದಲ್ಲಿ ಕೃಷ್ಣನ ಮೊದಲು ಪ್ರವೇಶಿಸ್ತಾನೆ, ಮತ್ತೆ ವಸುದೇವ ಹೃದಯದಿಂದ ಅವರು ದೇವಕಿಯ ಹೃದಯ ಪ್ರವೇಶಿಸ್ತಾರೆ, ಮತ್ತೆ ದೇವಕಿಯ ಹೃದಯದಿಂದ ದೇವಕಿಯ ಗರ್ಭವನ್ನು ಪ್ರವೇಶಿಸ್ತಾರೆ ಕೃಷ್ಣ. ಸೊ ಹೀಗೆ ಅದೇ ಚೈತನ್ಯ ಮಹಾಪ್ರಭು ಅವತಾರ ಕೂಡ ಇದೇ ರೀತಿ ಅಂತ ನಾವು ಇಲ್ಲಿ ಗುರುತಿಸಬಹುದು. ನಾವು ಈ ಸಂಭಾಷಣೆಯ ನಂತರ ಗಂಡ ಮತ್ತು ಹೆಂಡತಿ ಇಬ್ಬರು ತುಂಬಾ ಸಂತೋಷ ಪಟ್ಟರು ಮತ್ತು ಒಟ್ಟಿಗೆ ಅವರು ಮನೆಯ ಶಾಲಿಗ್ರಾಮ ಶಿಲಾಕ್ಕೆ ಸೇವೆ ಸಲ್ಲಿಸಿದರು. ಸೊ ಅವ್ರಿಗೆ ತುಂಬಾ ಸಂತೋಷ ಆಯ್ತು, ಮಹಾನ್ ವ್ಯಕ್ತಿ ಯಾರೋ ಹೀಗೆ ನಮ್ಮ ಮಗುವಾಗಿ ಹುಟ್ಟು ಬರ್ತಾ ಇರೋ, ತುಂಬಾ ಸಂತೋಷ ಆಯ್ತು ಅವ್ರಿಗೆ. ಅವ್ರು ಹಾಗೆ ಭಗವಂತನ ಆ ಆರಾಧನೆಯನ್ನು ಮುಂದುವರಿಸಿದರು. ಸೊ ನಾವಂದ್ರೆ ಏನಾದ್ರು ಭಗವಂತನಿಂದ ಏನಾದ್ರು ಒಂದು ಪಡೆದ್ರೆ ಒಂದು ಕೃಪೆಯನ್ನು ಭಗವಂತನ ಮರ್ತೋಗ್ಬಿಡ್ತೇವೆ ನಾವು. ಆಯ್ತು ಕೃಷ್ಣ ಟಾಟಾ, ಇನ್ನು ನನ್ನ ಕಷ್ಟ ಬಂದಾಗ ಮತ್ತೆ ನಿನ್ನ ನೋಡ್ತೇನೆ, ಇಷ್ಟವರೆಗೂ ನೀನು ನನಗೆ ಬೇಡ, ನನಗೆ ಹರೇ ಕೃಷ್ಣ ಮಂತ್ರ ಜಪಾನು ಬೇಡ, ಇದು ಬೇಡ, ಗೀತಾ ಅಧ್ಯಯನ ಬೇಡ, ಎಲ್ಲೋ ಈಗ ನಾನು ಸಹ ಚೆನ್ನಾಗಿದ್ದೇನೆ, ಈಗ ನಾನು ಲೌಕಿಕವಾಗಿ ಭೌತಿಕವಾಗಿ ಚೆನ್ನಾಗಿದೆ, ಸಮೃದ್ಧಿಯಾಗಿದ್ದೇನೆ, ನಾನು ಕೃಷ್ಣನ ಮರ್ತು ಬಿಡ್ತೇನೆ. ಸಂಕಟ ಬಂದಾಗ ವೆಂಕಟರಮಣ ನಮ್ಮ ಸ್ಥಿತಿ. ಸೊ ಹಾಗಲ್ಲ, ಶುದ್ಧ ಭಕ್ತರು ಅಂದ್ರೆ ಅವ್ರು ನಿರಂತರವಾಗಿ ಕೃಷ್ಣ ಸೇವೆ ಮಾಡ್ತಾರೆ. ಕಷ್ಟದನೋ ಸುಖನೋ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಸೊ ಈಗ ಸುಖದ ಸ್ಥಿತಿ, ಅದರಲ್ಲೂ ಕೂಡ ಅವರು ತೀವ್ರೇಣ ಭಕ್ತಿ ಯೋಗೇನ ಅವರು ಭಕ್ತಿ ಯೋಗದಲ್ಲಿ ತೊಡಗಿದ್ದಾರೆ, ಶಚಿದೇವಿ ಮತ್ತು ಅವ್ರು. ಇಲ್ಲ ನಮ್ಗೆ ಈಗ ಇದು ಮಗು ಇದೆ, ತಾಯಿ ಗರ್ಭದಲ್ಲಿ ರೆಸ್ಟ್ ಬೇಕು, ಇವಾಗ ಏನಂದ್ರೆ ಇವಾಗ ಅದು ಕೂಡ ಹೆಲ್ತ್ ಸರಿ ಇರೋದಿಲ್ಲ, ಆರೋಗ್ಯ ಸರಿ ಇರೋದಿಲ್ಲ ಎಷ್ಟೋ ರೀತಿಯಲ್ಲಿ. ಹಿಂದೆಯ ಸಮಯ ಅಲ್ಲ.
ಸೊ ಹಾಗೆ ಅವರು ಗರ್ಭಸ್ಥರಾಗಿದ ತಕ್ಷಣ ಅವರು ಅದು ಡಾಕ್ಟರ್ ಹೇಳ್ತಾರೆ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಈ ಕೆಲಸ ಮಾಡಬೇಡಿ, ಇಲ್ಲಿ ನಡಿಬೇಡಿ, ಅಲ್ಲಿ ಹೋಗಬೇಡಿ, 101 ಪಟ್ಟಿ ಕೊಡ್ತಾ ಇರೋದು. ಆಮೇಲೆ ನಮ್ಮ ಆರೋಗ್ಯನೂ ಕೂಡ ಹಾಗೆ ಇದೆ, ಯಾಕಂದ್ರೆ ಮೊದಲಿಂದ ನಾವು ಆ ರೀತಿಯ ಒಂದು ಬೆಳವಣಿಗೆ ಇಲ್ಲ. ಸೊ ಆತರ ಗರ್ಭಸ್ಥರಾದಾಗ ನಮಗೆ ಭಯ, ಮಗು ನಿಜವಾಗ್ಲೂ ಅಲ್ಲಿ ಹುಟ್ಟಿ ಬರುತ್ತಾ, ಇಲ್ಲಾಂದ್ರೆ ಮಗು ತಾಯಿ ಗರ್ಭದಲ್ಲಿ ಏನೋ ಆಗ್ಬಿಡುತ್ತೋ ಅಂತ ಭಯ ಕೂಡ. ಹಿಂದೆ ಹೇಳ್ತಾರೆ ಆ ರೀತಿ ಇರ್ಲಿಲ್ಲ, ಅವರ ಆರೋಗ್ಯ ಕೂಡ ಗಟ್ಟಿಮುಟ್ಟಾಗಿರ್ತಾ ಇದ್ರು, ಕಷ್ಟಜೀವಿಗಳು ಆಗಿದ್ದು ಅವರು ಭಕ್ತಿ ಸೇವೆ ಮುಂದುವರಿಸ್ತಾ ಇದ್ದಾರೆ. ನೋಡಿ ಅವರ ಸಾಲಿಗ್ರಾಮ ಇದಕ್ಕೆ ಪೂಜೆ ಸೇವೆ ಬಿಡ್ಲಿಲ್ಲ ಅವರು. ನಾವಂದ್ರೆ ಒಂದ್ ಕಾರಣ ಸಿಕ್ಕರೆ ಸೇವೆಯನ್ನು ಬಿಟ್ಬಿಟ್ಟು ನಾವು ನಮ್ಮ ಆರಾಮಾಗಿ ನಮ್ಮ ದೇಹದ ಇದಕ್ಕೆ ಇದ್ಬಿಡ್ತೇವೆ, ಅದು ಮಾಡ್ತಾ ಇಲ್ಲ. ಅವರಿಲ್ಲಿ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನ ಕೃಷ್ಣನಿಗೆ ಅವರು ಈಗ ಕೃಷ್ಣನು ರಕ್ಷಣೆ ಕೊಡುವವನು, ಕೃಷ್ಣನ ಸಲಹುವ. ಅಫ್ಕೋರ್ಸ್ ಎಚ್ಚರಿಕೆ ತಗೊಳ್ಬೇಕು, ಹಾಗಂತ ಅವರೆಲ್ಲ ಕೆಲಸಗಳು ಮಾಡೋದು, ಭಾರ ಆಯ್ತದ ಎಲ್ಲ ಇದೆ. ಆದರೂ ಚಿಕ್ಕ ಪುಟ್ಟ ಸೇವೆ ಮಾಡ್ಬೋದು, ಅದು ಅವ್ರು ಕೂಡ ಮಾಡ್ಬೇಕು. ಆಕ್ಚುಲಿ ಯಾವಾಗ್ಲೂ ನಾವು ಒಂದು ಇದರ ಸೇವೆಯಲ್ಲಿದ್ರೆ ನಮ್ಮ ಕೈಗಳು ಕಾಲುಗಳೆಲ್ಲ ಇದ್ರೆ ನಮ್ಮ ಮನಸ್ಥಿತಿ ಕೂಡ ಸರಿಯಾಗಿರುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ರೆಸ್ಟ್ ಇದ್ರೆ ನಮ್ಗೆ ಇನ್ನೂ ಚಿಂತನೆ ಬರುತ್ತೆ. ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಈ ರೀತಿ ಎಲ್ಲ ಇದೆ. ದೊಡ್ಡ ಭಾವಾರ್ಥ ನಾನು ಓದ್ತಾ ಇಲ್ಲ, ನಾನು ಸುಮ್ಮನೆ ಶ್ಲೋಕಗಳು ಓದ್ತಾ ಇಲ್ಲ ಅಷ್ಟೇ. ಈ ರೀತಿ ಗರ್ಭಧಾರಣೆ 13ನೇ ತಿಂಗಳು ಸಮೀಪಿಸುತ್ತಿತ್ತು, ಆದರೆ ಇನ್ನು ಮಗುವಿನ ಜನನ ಯಾವುದೇ ಸೂಚನೆ ಇರಲಿಲ್ಲ. ಸೊ ಗರ್ಭದ ಇದಾಗ ಮುಂಚೆ ನೋವು ಬರುತ್ತೆ, ಲೇಬರ್ ಪೇನ್ ಎಲ್ಲ, ಸೊ ಏನು ಬರ್ಲಿಲ್ಲ ಅವ್ರಿಗೆ. ಹೀಗಾಗಿ ಜಗನ್ನಾಥ ಮಿಶ್ರ ತುಂಬಾ ಆತಂಕಗೊಂಡರು. ಏನಾಯ್ತಪ್ಪ ಏನಾಯ್ತು ಮಗುಗೆ. ನಂತರ ನೀಲಾಂಬರ ಚಕ್ರವರ್ತಿ ಅಂದ್ರೆ ಅವರ ಮಾವ ಶ್ರೀ ಚೈತನ್ಯ ಮಹಾಪ್ರಭುಗಳ ಅಜ್ಜ ಜ್ಯೋತಿಷ್ಯ ಲೆಕ್ಕಾಚಾರವನ್ನು ಮಾಡಿ ಅದೇ ತಿಂಗಳಲ್ಲಿ ಒಂದು ಶುಭ ಮುಹೂರ್ತವನ್ನು ಬಳಸಿಕೊಂಡು ಮಗು ಜನಿಸುತ್ತದೆ ಎಂದು ಹೇಳಿದರು. ಸೊ ಈ ತರ ಅವ್ರಿಗೆ ಕಾಳಜಿ ಬಂತು. ಅವಾಗ ಏನ್ ಮಾಡಿದ್ರು ಅವರು, ಅವರ ಶಚಿದೇವಿ ಅವ್ರ ತಂದೆ ನೀಲಾಂಬರ ಚಕ್ರವರ್ತಿ ದೊಡ್ಡ ಜ್ಯೋತಿಷ್ಯ ಅವ್ರು ಬಂದು ನೋಡಿದ್ರು, ಇಲ್ಲ ಈ ಮಗು ಒಂದು ಶುಭ ಲಗ್ನವನ್ನು ಆಯ್ಕೆ ಮಾಡಿ ಅವಾಗ ಅವತರಿಸ್ತೀನಿ, ವರಿ ಮಾಡಬೇಡಿ, ನೀವು ಹೆದರ್ಬೇಡಿ ನೀವು. ಸೊ ಈ ಮಗು ಅಸಾಧಾರಣ ಮಗು ಇದು, ಹಾಗಾಗಿ ಅದು ಒಂದು ಆ ನಿರ್ದಿಷ್ಟ ಸಮಯದಲ್ಲೇ ಹುಟ್ಟಿ ಬರುವಂತದ್ದು ಅಂತ ಅವ್ರಿಗೆ ಅವ್ರ ಮುನ್ಸೂಚನೆ ಕೂಡ ಕೊಟ್ಟರು. ಹೀಗೆ ಶಾಖಾಯುಗ ಕ್ರಿಸ್ತಶಕ 1486 ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದು ಸಂಜೆ ಬಯಸಿದ ಶುಭ ಮುಹೂರ್ತವು ಬಂದಿತು. ಸೊ ಈ ದೊಡ್ಡ ಲೆಕ್ಕಾಚಾರ ಇದೆ ಇಲ್ಲಿ. ಭಕ್ತಿ ವಿನೋದ್ ಠಾಕೂರ್ ಆಚಾರ್ಯರು ಕೊಟ್ಟಿದ್ದಾರೆ. ಇದು ಯಾರಿಗೆ ಜಾತಕ ಓದಕ್ ಬರುತ್ತೆ ಅವರೆಲ್ಲ ಓದ್ಬೋದು. ಅದು ಈ ರೀತಿ ಜಾತಕದ ಇದೇನೇನೋ ಇದಾಗ ಕೊಟ್ಟಿದ್ದಾರೆ, ಯಾವ ಮನೆ, ಯಾವ ನಕ್ಷತ್ರ, ಯಾವ ಇದು ಎಲ್ಲ ಇದೆ ಇಲ್ಲಿ. ನನಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಇದು ನಿಮ್ಗೆಲ್ಲ ಅರ್ಥ ಆಗೋದು ನೋಡಿ. ಅವ್ರು ಯಾವ ಗ್ರಹದಲ್ಲಿ, ಯಾವ ಕೇತು, ಸಿಂಹರಾಶಿ ಫುಲ್ ಇದೆ. ಅದು ಯಾರಾದ್ರು ಓದ್ತೀರ ಅಂದ್ರೆ ಓದಿ, ಇದು ಓದಿ ನೋಡಿ ಜಾತಕ. ಜಾತಕ ಭಕ್ತಿ ವಿನೋದ ಠಾಕೂರರು ನೀಡಿದ ಜಾತಕದ ವಿವರಣೆ ಎಂದರೆ, ಭಗವಾನ್ ಚೈತನ್ಯ ಮಹಾಪ್ರಭುಗಳ ಜನನದ ಸಮಯದಲ್ಲಿ ಗ್ರಹಗಳು ಈ ಕೆಳಗಿನಂತೆ ಇದ್ದವು. ಶುಕ್ರ ಮೇಷರಾಶಿ, ಮೇಷ ಮತ್ತು ಅಶ್ವಿನಿ ನಕ್ಷತ್ರ, ಚಂದ್ರ ನಿವಾಸದಲ್ಲಿತ್ತು. ಕೇತು 9ನೇ ಗ್ರಹ, ಸಿಂಹರಾಶಿ, ಸಿಂಹ ಮತ್ತು ಉತ್ತರ ಪಾಲ್ಗುಣಿಯಲ್ಲಿತ್ತು. ಚಂದ್ರ ಪೂರ್ವ ಪಾಲ್ಗುಣಿ 11ನೇ ಚಂದ್ರ ನಿವಾಸದಲ್ಲಿತ್ತು. ಶನಿ ವೃಶ್ಚಿಕ ರಾಶಿ, ವೃಶ್ಚಿಕ ಮತ್ತು ಜ್ಯೇಷ್ಠದಲ್ಲಿತ್ತು. ಬೃಹಸ್ಪತಿ ಗುರು ಧನುರಾಶಿ, ಧನು ಮತ್ತು ಪೂರ್ವಾಷಾಢದಲ್ಲಿತ್ತು. ಮಂಗಳ ಗ್ರಹವು ಮಕರ ಮತ್ತು ಶ್ರವಣದಲ್ಲಿತ್ತು. ರವಿ ಸೂರ್ಯ ಕುಂಭರಾಶಿ, ಕುಂಭ ಮತ್ತು ಪೂರ್ವ ಭಾದ್ರಪದದಲ್ಲಿತ್ತು. ರಾಹು ಪೂರ್ವ ಭಾದ್ರಪದದಲ್ಲಿತ್ತು. ಮತ್ತು ಬುಧ ಮೀನರಾಶಿ, ಮೀನ ಮತ್ತು ಉತ್ತರ ಭಾದ್ರಪದದಲ್ಲಿತ್ತು. ಲಗ್ನವು ಸಿಂಹ. ಧನ್ಯವಾದಗಳು ಮಾತಾಜಿ, ಧನ್ಯವಾದ. ಪ್ರಭುಜಿ ನಾನು ಹೇಳ ಪ್ರಭುಜಿ, ಇದು ಏನ್ ಹೇಳಿ ಮಾತಾಜಿ? ಇದು ಯಾವ್ಯಾವ ರಾಶಿ ಏನು, ಅದು ಯಾವ್ದು ಉಚ್ಚ ಗ್ರಹ ಅಂತ ಹೇಳಿ ಹೇಳ. ಹೇಳಿ. ಸೊ ಭಕ್ತಿ ವಿನೋದ ಠಾಕೂರ್ ನೀಡಿದ ಜಾತಕ ವಿವರಣೆ ಹಿಂಗಿದೆ. ಅಲ್ಲ ಮಹಾಪ್ರಭುಗಳ ಅಲ್ಲ, ಶುಕ್ರ ಅವನು ಮೇಷ ರಾಶಿನಲ್ಲಿ ಇತ್ತು. ಅಂದ್ರೆ ಅವನು ಉಚ್ಚ ಸ್ಥಾನವನ್ನು ಬಿಟ್ಟು ಮೇಷ ರಾಶಿಗೆ ಜಸ್ಟ್ ಎಂಟ್ರಿ ಆಗಿದ್ದ, ಅವನು ಉಚ್ಚನಾಗಿದ್ದ. ಶುಕ್ರ ಮೀನ ರಾಶಿನಲ್ಲಿ ಉಚ್ಚ ಅಂತ ಹೇಳ್ತಾರೆ. ಸೊ ಹಿ ಹಸ್ ಕಮ್ ಟು ದಿ ನೆಕ್ಸ್ಟ್ ಹೌಸ್, ಅಂದ್ರೆ ಹಿ ಹಸ್ ಗಾಟ್ ಪವರ್ ಆಫ್ ಸಮ್ 90% ಲೈಕ್. ಆಮೇಲೆ ಅಶ್ವಿನಿ ಮೇಷ ರಾಶಿ, ಅಶ್ವಿನಿಯ ನಕ್ಷತ್ರ, ಅದು ಅಶ್ವಿನಿ ನಕ್ಷತ್ರದಲ್ಲಿ ಇದ್ದ. ಅಶ್ವಿನಿ ಅನ್ನೋದು ತುಂಬಾನೇ ಒಳ್ಳೆ ನಕ್ಷತ್ರ. ನಮ್ಗೆ ಗೊತ್ತಿರೋ ಹಾಗೆ ಅಶ್ವಿನಿ ಇರೋರು ರೂಲಿಂಗ್ ಮಾಡ್ತಾರೆ ಅಂತ.
ದೇಶವನ್ನೇ ರೂಲ್ ಮಾಡ್ತಾರೆ ಅಂತಾನು ಇದೆ. ಅವನು ಚಂದ್ರ ನಿವಾಸದಲ್ಲಿ ಇತ್ತು. ಕೇತು ಬಂದು 9ನೇ ಗ್ರಹ. ಅವನು ಆಕ್ಚುಲ್ ಆಗಿ ಅವನು 9ನೇ ಗ್ರಹ ಅಂತಂದ್ರೆ ನಾವಲ್ಲಿಂದ 9ನೇ ಗ್ರಹ ತಗೋಬೇಕು. ಮೇಷರಾಶಿನಲ್ಲಿ ಅಶ್ವಿನಿ ನಕ್ಷತ್ರ ಇದ್ದ ಅಂತಂದ್ರೆ ಅಲ್ಲಿಂದ 9ನೇ ಮನೆ ಅಂತಂದ್ರೆ ನಮ್ಗೆ 7ನೇದು ಇದು ಧನು ರಾಶಿ ಬರುತ್ತೆ, 8ನೇದು ಮಕರ ಬರುತ್ತೆ, 9ನೇದು ಕುಂಭ ಬರುತ್ತೆ ಅಲ್ಲಿದ್ದ ಅಂತ. ಆಮೇಲೆ 9ನೇ ಗ್ರಹ ಸಿಂಹ ರಾಶಿ, ಸಿಂಹ ಅದು ಮತ್ತು ಉತ್ತರ ಪಾಲ್ಗುಣಿಯಲ್ಲಿ ಇತ್ತು. ಉತ್ತರ ಪಾಲ್ಗುಣಿ ಅನ್ನೋದು ದ ವೆರಿ ಗ್ರೇಟ್ ನಕ್ಷತ್ರ ಪ್ರಭುಜಿ. ಸಿಂಹ ರಾಶಿನಲ್ಲಿ ಉತ್ತರ ಪಾಲ್ಗುಣಿನಲ್ಲಿದ್ದವರು ತುಂಬಾನೇ ಅವರು ರೈಸ್ ಅಪ್ ಆಗ್ತಾರೆ ಅಂತಾನೆ ಇರೋದು. ನಮ್ಮಲ್ಲಿ ಹೇಳೋದು ಮೆಟೀರಿಯಲಿಸ್ಟಿಕ್ ಹೇಳ್ತಾರೆ, ಬಟ್ ಇಲ್ಲಿ ಅವರು ಆಧ್ಯಾತ್ಮಿಕವಾಗಿ ಮೇಲೆ ಬಂದ್ರು ಅನ್ಸುತ್ತೆ. ಚಂದ್ರಾಸು ಪೂರ್ವ ಪಾಲ್ಗುಣಿ 11ನೇ ಚಂದ್ರ ನಿವಾಸದಲ್ಲಿತ್ತು ಅಂತ. ಶನಿ ಬಂದು ವೃಶ್ಚಿಕ ರಾಶಿ ಮತ್ತು ಜ್ಯೇಷ್ಠದಲ್ಲಿತ್ತು. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಅಂತಿದೆ, ಅಲ್ಲಿ ಶನಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ನೋಡಿ, ಅವನು ತುಲಾ ರಾಶಿನಲ್ಲಿ ಶನಿ ಉಚ್ಚನಾಗ್ತಾನೆ. ನೆಕ್ಸ್ಟ್ ಹೌಸ್ ಇಟ್ಸ್ ವೃಶ್ಚಿಕ. ಸೊ ಒಂದ್ ಸ್ವಲ್ಪ ಪವರ್ ಕಡಿಮೆ ಆಗೋದು, ಬರ್ತಾನೆ ಪವರ್ ಕಡಿಮೆ ಆಗೋದು 12ನೇ ಮನೆ ಬರೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಇದು ಪಾಯಿಂಟ್ಸ್ ಕಡಿಮೆ ಇರ್ಬೋದು ಅಷ್ಟೇ. ಆಮೇಲೆ ಬೃಹಸ್ಪತಿ ಗುರು ಧನು ರಾಶಿ ಅಂದ್ರೆ ಅದು ಗುರುವಿನ ಮನೆನೇ ಅದು ಆಕ್ಚುಲ್ ಆಗಿ. ಸೊ ಅಲ್ಲಿದ್ದವರು ಗುರುವಿನ ಒಂದು ಇದ್ರಲ್ಲಿ ಇದ್ದವರು ಗುರು ಅಲ್ಲೇ ಇದ್ರೆ ಆಕ್ಚುಲ್ ಆಗಿ ಅವರೆಲ್ಲಾನು ಆಲ್ಮೋಸ್ಟ್ ಆಧ್ಯಾತ್ಮಕ್ಕೆ ಬರ್ತಾರೆ, ಸ್ಪಿರಿಚುವಲ್ ಕಡೆ ಹೋಗ್ತಾರೆ ಅಂತ ನಮ್ಗೆ ಇದ್ರಲ್ಲಿ ಹೇಳ್ತಾರೆ ಪ್ರಭುಜಿ. ಅದು ಧನು ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿತ್ತು. ಸೊ ಡೆಫಿನೆಟ್ಲಿ ಅದು ನೋಡ್ಬಿಟ್ಟು ಅವರು ಸನ್ಯಾಸಿಗಳೇ ಆಗ್ತಾರೆ ಅಂತ ಹೇಳ್ಬೋದು. ಮಂಗಳ ಗ್ರಹ ಏನಾಗಿತ್ತು, ಮಕರ ರಾಶಿನಲ್ಲಿ ಇತ್ತು. ಸೊ ಮಕರ ರಾಶಿನಲ್ಲಿ ಇದ್ದಾಗ್ಲೂ ಅದು ಅಷ್ಟೇ ಇದಾಗುತ್ತೆ. ಧನು ರಾಶಿನಲ್ಲಿ ನಮ್ಗೆ ಮಂಗಳ ಅನ್ನೋದು, ಕುಜ ಅನ್ನೋದು ಉಚ್ಚ ಅಂತ ಹೇಳ್ತೀವಿ. ಆಮೇಲೆ ಮಕರ ರಾಶಿನಲ್ಲೂ ಅಷ್ಟೇ ಕುಜ ಉಚ್ಚ ಅಂತ ಹೇಳ್ತೀವಿ. ಸೊ ಎಷ್ಟೊಂದು ಗ್ರಹಗಳು ಉಚ್ಚ ನಕ್ಷತ್ರದಲ್ಲಿದೆ. ಮತ್ತು ಶ್ರವಣದಲ್ಲಿತ್ತು, ಶ್ರವಣ ನಕ್ಷತ್ರದಲ್ಲಿ ಇತ್ತು. ನಮಗ್ ಗೊತ್ತಿದೆ ಶ್ರವಣ ನಕ್ಷತ್ರ, ಶ್ರವಣ ಇವನು ಹುಟ್ಟಿದ್ದು ಎಲ್ಲ ನಮ್ಗೆ ಅದೆಲ್ಲ ಗೊತ್ತಿದೆ ಪ್ರಭುಜಿ. ಆಮೇಲೆ ಸೂರ್ಯ ಬಂದು ಕುಂಭ ರಾಶಿನಲ್ಲಿ ಇತ್ತು. ಸೊ ಸೂರ್ಯ ಅವನು ಕುಂಭ ರಾಶಿನಲ್ಲಿ ಇದ್ದ ಮತ್ತು ಪೂರ್ವ ಭಾದ್ರದಲ್ಲಿತ್ತು. ಪೂರ್ವ ಭಾದ್ರ ಅಂದ್ರೆ ಆ ನಕ್ಷತ್ರ ಬಂದು ಗುರುವಿನ ನಕ್ಷತ್ರನೇ. ಸೊ ಸೂರ್ಯ ಕುಂಭರಾಶಿನಲ್ಲಿ ವಿರುದ್ಧ ಶತ್ರು ಆದ್ರೂನು ಅವನು ಪೂರ್ವ ಭಾದ್ರ ಅಂದ್ರೆ ಗುರುವಿನ ನಕ್ಷತ್ರದಲ್ಲೇ ಅವನು ಇದ್ದ. ಯಾರು ಇದು ಸೂರ್ಯ. ಸೊ ರಾಹು ಪೂರ್ವ ಭಾದ್ರ ಪದದಲ್ಲೇ ಇತ್ತು. ರಾಹುನು ಅಷ್ಟೇ ಸೂರ್ಯನ ಜೊತೆಗೇ ಇತ್ತು. ಮತ್ತು ಬುಧ ಮೀನ ರಾಶಿನಲ್ಲಿ ಅವನು ಇತ್ತ. ಮೀನ ರಾಶಿನಲ್ಲಿ ಉತ್ತರ ಭಾದ್ರ ಪದದಲ್ಲಿ ಇತ್ತು. ಯಾವುದು ಇದು ಬುಧ ಅಂತ ಹೇಳ್ತಾ ಇದ್ದಾರೆ. ಲಗ್ನವು ಸಿಂಹ. ಸೊ ಲಗ್ನ ಬಂದು ಸಿಂಹನೇ. ಸೊ ಹಾಗಾಗಿ ನಾವು ಸಿಂಹದಿಂದ ಒಂದೆಲ್ಲ ಲೆಕ್ಕಾಚಾರವನ್ನು ಮಾಡ್ಕೋಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನನಗೆ ತಿಳಿದಷ್ಟು ಹೇಳಿದೆ ಪ್ರಭುಜಿ ಅಷ್ಟೇ. ಧನ್ಯವಾದಗಳು. ನನಗೆ ಏನು ಅರ್ಥ ಆಗ್ಲಿಲ್ಲ. ಇದು ಹೇಗೆ ಯಾವ್ದೋ ಭಾಷೆ ಭಾಷೆ ಓದೋ ತರ ಇತ್ತು ನನಗೆ. ಸೊ ನೀವ್ ಹೇಳಿದ್ಮೇಲೆ ಸ್ವಲ್ಪ ಅದು ಪೂರ್ಣ ತಿಳಿಬೇಕಲ್ವಾ ಪ್ರಭುಜಿ. ಚೈನೀಸ್ ನೋಡಿದ್ರೆ ಹೆಂಗ ಅನ್ಸುತ್ತೆ ನಮ್ಗೆ. ಚೈನೀಸ್ ನೋಡಿದ್ರೆ ಏನಪ್ಪಾ ಇದು ಏನ್ ಭಾಷೆ. ಆ ರೀತಿ ನನಗೆ ನೀವು ಯಾವ್ದೇನಾದ್ರೂ ಇದು ಬಗ್ಗೆ ಹೇಳಿ ಇದೆಲ್ಲ ಲೆಕ್ಕಾಚಾರ ಈ ತರ ಇದೆ ಅಂತ ಹೇಳಿದ್ರೆ ಜಾತಕ ಇದಕ್ಕೆಲ್ಲಾನು ಚಿತ್ರ ಬೇಕು ಪ್ರಭುಜಿ, ಚಿತ್ರ ಬೇಕು, ಪ್ಲಾನೆಟ್ಸ್ ಇದು ಬೇಕು, ಎಲ್ಲ ಬೇಕು ಪ್ರಭುಜಿ. ಸುಮ್ನೆ ಹಾಗೆ ಹೇಳಿದೆ, ಅರ್ಥ ಆಗಿರೋ ಗೊತ್ತಿರೋರ್ಗೆ ಅರ್ಥ ಆಗಿರುತ್ತೆ ಪ್ರಭುಜಿ ಅಷ್ಟೇ. ಎನಿವೆ ಇದೆಲ್ಲ ಹೇಗೆಂದ್ರೆ ದೊಡ್ಡ ವ್ಯಕ್ತಿ ಬರುವಾಗ, ಇವಾಗ ಯಾರಾದ್ರೂ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಎಲ್ಲ ಕೆಳಗಿನ ಅಧಿಕಾರಿಗಳೆಲ್ಲ ಸೇರ್ತಾರೆ, ಅವರೆಲ್ಲ ಒಂದು ಆಹ್ವಾನ ಮಾಡ್ತಾರೆ ಎಲ್ಲ. ಸೊ ಈ ರೀತಿಯ ನಕ್ಷತ್ರಗಳು ಇವರೆಲ್ಲವೂ ಕೂಡ ಅವರವರು ಅವರ ಕಾರ್ಯನಿರ್ವಹಣೆ ಕರೆಕ್ಟ್ ಆಗಿ ಭಗವಂತರನ್ನು ವೆಲ್ಕಮ್ ಮಾಡೋದು. ಕೃಷ್ಣ ಅವತಾರಗಳು ಕೂಡ ಅದು ವಿವರಣೆ ಇದೆ. ಆಗ ರೋಹಿಣಿ ನಕ್ಷತ್ರ ಬ್ರಹ್ಮನ ಇದರಲ್ಲಿರೋದು, ಅಧಿಕಾರದಲ್ಲಿರೋದು, ಆ ಒಂದು ಅತಿ ಶುಭ ಸಮಯ ಇದು ಆಗುತ್ತೆ ಅಂತ ಕೇಳ್ತೇವೆ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಅವತರಿಸುವ ಕೂಡ ಲೆಕ್ಕಾಚಾರ ಆಕ್ಚುಲಿ ಹೇಳ್ತಾರೆ. ಈ ತರ ಜ್ಯೋತಿಷ್ ಶಾಸ್ತ್ರದಿಂದನೂ ಇದು ಒಂದು ಮಹಾನ್ ವ್ಯಕ್ತಿ ಅಷ್ಟೇ ಅಲ್ಲದೆ ಭಗವಂತನೇ ಇದು ಅವತಾರ ಅಂತ ಆ ರೀತಿ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾರೆ. ಈ ತರ ಎಲ್ಲ ಕೂಡ ಮುಂದೆ ಬರುತ್ತೆ, ಒಂದಿಲ್ಲೇ ಬರುತ್ತೆ. ಒಬ್ಬ ಜ್ಯೋತಿಷ್ಯರು ಬರ್ತಾರೆ, ಅವರು ಸರ್ವಜ್ಞ ಅಂತ ಏನೋ ಹೆಸರು. ಆ ವ್ಯಕ್ತಿ ಚೈತನ್ಯ ಮಹಾಪ್ರಭು ಹುಡುಗನಾಗಿರ್ತಾನೆ. ಸೊ ಮೋಸ್ಟ್ಲಿ ಒಂದೇ 6-7 ವಯಸ್ಸಿನ ಇರುತ್ತೆ ಅನ್ಸುತ್ತೆ. ಆ ಭಕ್ತಿ ಬಂದಾಗ ಚೈತನ್ಯ ಮಹಾಪ್ರಭು ಹೇಳ್ತಾನೆ, ನಾನು ಹಿಂದೆ ಜನ್ಮದಲ್ಲಿ ಏನಾಗಿದ್ದೆ ಅಂತ ಹೇಳ್ಬೋದಾ ಅಂತ ಕೇಳಿ ಚೈತನ್ಯ ಮಹಾಪ್ರಭು ಕೇಳೋದು. ಮಗುವಾಗಿ ಒಂದು 6-7 ವರ್ಷ ಮಗು. ಅವನು ತನ್ನ ಧ್ಯಾನದಲ್ಲಿ ಹೋಗ್ತಾನೆ. ಆ ಜ್ಯೋತಿಷ್ ಸರ್ವಜ್ಞ ಅಂತ ಒಬ್ಬ ವ್ಯಕ್ತಿ ಹೋಗಿ ಅವನು ಕಾಣಿಸುತ್ತೆ, ನಾರಾಯಣ ಕಾಣಿಸ್ತಾ ಇದೆ. ನಾರಾಯಣ ಎಲ್ಲ ಬ್ರಹ್ಮಜ್ಯೋತಿ ಎಲ್ಲ ಕಾಣಿಸ್ತಾ ಇದೆ. ಮತ್ತೆ ಕಣ್ಣು ತೆಗಿತಾರೆ, ಇಲ್ಲಿ ಚಿಕ್ಕ ಪುಟ್ಟ ಬಾಲಕ ಇದ್ದಾನೆ. ಸೊ ಅವರಿಗೆ ನೀನು ಹಿಂದೆ ಈ ತರ ದೊಡ್ಡ ಭಗವಂತನ ಅವತಾರ ನೀನು ಈ ರೀತಿ ಅಂತ ಹೇಳ್ತಾನೆ. ಚೈತನ್ಯ ಮಹಾಪ್ರಭು ಇಲ್ಲ, ನಾನು ಆ ರೀತಿ ಏನು ವ್ಯಕ್ತಿ ಅಲ್ಲ, ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಒಬ್ಬ ಗೋಪಾಲ ಅಂತ ಹೇಳ್ತಾನೆ.
ಯಾಕಂದ್ರೆ ಚೈತನ್ಯ ಮಹಾಪ್ರಭು ಹಿಂದೆ ಕೃಷ್ಣನೇ ಚೈತನ್ಯ ಮಹಾಪ್ರಭು ಅವತರಿಸಿರೋದು. ನನಗೆ ಇದೆಲ್ಲ ಗೊತ್ತಿಲ್ಲ. ನಾನು ಈ ತರ 4 ಕೈಗಳ ಇದು ಸ್ವರೂಪ ಆ ತರ ಇದೆಲ್ಲ. ನಾನು ಒಬ್ಬ ಗೋವುಗಳನ್ನ ನಾನು ನೋಡ್ಕೊಳ್ತಾ ಇರೋ, ಗೋಮಾತೆಗಳನ್ನ ರಕ್ಷಿಸ್ತಾ ಇರೋ ಗೋಪಾಲನಾಗಿ ನಾನು ಕೆಲಸ ಮಾಡಿದ್ದೆ. ಆದ್ರೆ ಇದ್ರ ಜನದಲ್ಲಿ ನಾನು ಗೋಪಾಲನಾಗಿ ಗೋವಿನ ರಕ್ಷಣೆ ಮಾಡೋದ್ರಿಂದ ತುಂಬಾ ಪುಣ್ಯವನ್ನು ಗಳಿಸಿದೆ. ನಾನು ಪುಣ್ಯ ಗಳಿಸಿದ್ರಿಂದ ಅಲ್ಲಿ ನಾನೊಂದು ವೈಶ್ಯ, ಆಕ್ಚುಲಿ ನಂತರ ಕ್ಷತ್ರಿಯ ಇದಕ್ಕೆ ಬರ್ತಾರೆ ಚೈತನ್ಯ ಮಹಾಪ್ರಭು. ಅದರಿಂದ ನಾನು ಈಗ ಬ್ರಾಹ್ಮಣನಾಗಿ ನಾನು ಬ್ರಾಹ್ಮಣನ ಒಂದು ತಂದೆ ತಾಯಿಗಳು ಹಾಗೆ ಮತ್ತೆ ಬ್ರಾಹ್ಮಣನ ಕಾರ್ಯಗಳಾಗಿ ನಾನು ಬಂದಿದ್ದೇನೆ. ಚೈತನ್ಯ ಮಹಾಪ್ರಭು ಹೀಗೆ ಹುಟ್ಟೋದಿಲ್ಲ ಅವರು. ಸೊ ಹಾಗೆ ಚೈತನ್ಯ ಮಹಾಪ್ರಭು ಒಂದು ಸೂಚನೆ ಕೊಡ್ತಾರೆ ತಮ್ಮ ಬಗ್ಗೆ. ಅವರು ಆ ಜ್ಯೋತಿಷ್ಯನು ಇಲ್ಲ, ನಾನು ನಾರಾಯಣ, ನಾನು ಇದು ಅಂತ ಒಪ್ಪೋದಿಲ್ಲ. ಮುಂದೆ ನೋಡ್ತೀನಿ, ಈ ತರ ಎಲ್ಲ ಬರುತ್ತೆ ಚೈತನ್ಯ ಚರಿತಾಮೃತ. ಹರೇ ಕೃಷ್ಣ. ನಾನು ಇವತ್ತೇ ನಿಲ್ಲಿಸ್ತೇನೆ. ಇದು ಇನ್ನೊಂದೇ 1-2 ದಿವಸ ಓದೋಣ ಅನ್ಸುತ್ತೆ. ಇದು ಅಧ್ಯಾಯ ಅಟ್ಲೀಸ್ಟ್ ಮುಗಿಸೋಣ ನಾವು. ಗೌರವ ಪೂರ್ಣಿಮಾ ಇದು ಸಮಯನೇ ಇದು. ಸೊ ಹಾಗೆ ನಾನು ನಾಳಿದ್ದು ಕೂಡ ಇದನ್ನೇ ಮುಂದುವರಿಸಿ ಅಧ್ಯಾಯವನ್ನು ಅಟ್ಲೀಸ್ಟ್ ಮುಕ್ತಾಯ ಮಾಡಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೆ ಭಾಗವತನ ಮುಂದುವರಿಸೋಣ ಅನ್ಸುತ್ತೆ ನಾವು.